ಭಕ್ತವೃಂದ. ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಹರೇ ಕೃಷ್ಣ. ನಾವು ನೆನ್ನೆ ಕ್ಲಾಸಲ್ಲಿ ಏನೇನ್ ತಿಳ್ಕೊಂಡ್ವಿ ಅಂತ ಯಾರು ಹೇಳ್ಬೋದಾ? ಮಾಯನ ಸೃಷ್ಟಿಗೆ ಕಾರಣ ಆಗಿರೋದು ಏನ್ ಹೇಳ್ತೀರಾ? ವಿಷ್ಣು ಮಾಯೆ ಅಲ್ಲ, ಮಾಯೆ ತಾತ್ಕಾಲಿಕ ಘಟಕಗಳನ್ನು ತಾತ್ಕಾಲಿಕ ಕಾರಣ ಅಥವಾ ನಿಮಿತ್ತ ಕಾರಣ. ಈ ಜಗತ್ತಿನ ಸೃಷ್ಟಿಯಲ್ಲಿ ಮುಖ್ಯ ಕರ್ತೃ ಯಾರು? ವಿಷ್ಣು. ವಿಷ್ಣು. ಇದಕ್ಕೊಂದು ಉದಾಹರಣೆ ಕೊಟ್ಟಿದಾರಲ್ಲ, ಮುಖ್ಯ ಕರ್ತೃ ಯಾರು ಅನ್ನೋದಕ್ಕೆ ಒಂದು ಹೇಳ್ಬೋದಾ? ಮಡಕೆ ಮಾಡೋನು. ಮಡಿಕೆ ಮಾಡೋನು ಕುಂಬಾರ. ಕುಂಬಾರ. ಮತ್ತೆ ಕೃಷ್ಣ ಮತ್ತೆ ಮಾಯೆ ನಡುವಿನ ಏನ್ ಸಂಬಂಧ ಇರುತ್ತೆ? ಕೃಷ್ಣ ಕರ್ತೃ ಅಂತ ಹೇಳಿದ್ರಿ. ಈಗ ಮಾಯೆ ಜೊತೆಗೆ ಒಂದ್ ಸಂಬಂಧ ಏನು? ಸೃಷ್ಟಿಗೆ ಯಾವ ತರ ಸಹಾಯ ಮಾಡುತ್ತೆ ಮಾಯೆ? ಕೃಷ್ಣನ್ ಕೈಯಲ್ಲಿ ಮಾಯೆ ಏನಾಗಿರ್ತವೆ? ವಸ್ತುಗಳನ್ನ ಅದಕ್ಕೆ ಸಪ್ಲೈ ಮಾಡುತ್ತೆ ಅಷ್ಟೇ ಮಾಯೆ. ಸಾಧನ ಆಗಿ ಸಹಾಯ ಮಾಡುತ್ತೆ ಅಷ್ಟೇ. ಸೃಷ್ಟಿಕರ್ತ ಭಗವಂತ, ಬೀಜ ಬಿತ್ತೋದು ಭಗವಂತ. ಓಕೆ. ಸೃಷ್ಟಿ ಹೇಗೆ ಆರಂಭ ಆಗುತ್ತೆ? ಸೃಷ್ಟಿ ಹೆಂಗ್ ಮಾಡ್ತಾನೆ ಭಗವಂತ? ವಿಷ್ಣು ಕಾರಣೋತ್ಕರ್ಷಾಯಲ್ಲಿ ಆದಾಗ ಸೃಷ್ಟಿ ಅವನ ಕಣ್ಣೋಟದಿಂದ ಸೃಷ್ಟಿ ಆಗುತ್ತೆ. ಸೃಷ್ಟಿ ಕ್ರಿಯೆ ಹೆಂಗೆ ಪ್ರಾರಂಭ ಆಗುತ್ತೆ ಅಂದ್ರೆ ಅಷ್ಟೇ ಉತ್ತರ. ದೃಷ್ಟಿ ಕಣ್ಣೋಟದಿಂದ, ಗ್ಲಾನ್ಸ್ ಇಂದ, ಈ ಕ್ಷಣ ಅಂತಾರ ಅದಕ್ಕೆ, ಆ ತರ ಇಂದ ಸೃಷ್ಟಿ ಆಗುತ್ತೆ. ಈ ಕ್ಷಣದಿಂದ ಏನ್ ಮಾಡ್ತಾನೆ ಅವನು? ಮಾಯೆಯಲ್ಲಿ ಏನ್ ಕೊಡ್ತಾನೆ ಮಾಯೆಗೆ? ದೃಷ್ಟಿಪಾತ ಮಾಡಿ ಏನ್ ಹೇಳ್ತಾನೆ? ಮಾಯೆಯಲ್ಲಿ ಏನ್ ನೆಡ್ತಾನೆ ಅವನು? ಬೀಜ ಪ್ರದಾನ ಮಾಡ್ತಾನೆ. ಬೀಜ ಪ್ರದಾನ ಮಾಡ್ತಾರೆ. ಅನೇಕ ಬ್ರಹ್ಮಾಂಡಗಳು ಹೆಂಗುಂಟಾಗುತ್ತೆ? ಆ ಬ್ರಹ್ಮಾಂಡಗಳಿಗೆಲ್ಲ ಚೈತನ್ಯ ಕೊಡ್ತಾನೆ ಅವನು. ಇವನು ಓಕೆ, ಆ ಪ್ರಶ್ನೆ ಮುಗಿತು ಮಾತಾಜಿ. ಈಗ ನೆಕ್ಸ್ಟ್, ಅನೇಕ ಬ್ರಹ್ಮಾಂಡಗಳು ಹೆಂಗೆ ಹುಟ್ಟುತ್ತೆ? ಎಲ್ಲಿ ಹುಟ್ಟುತ್ತೆ? ಉಸಿರು ಎಳ್ಕೊಂಡು ಉಸಿರು ಬಿಡುವಾಗ ಬ್ರಹ್ಮಾಂಡಗಳು ಉತ್ಪತ್ತಿ ಆಗುತ್ತೆ, ಮತ್ತೆ ಒಳಗೋಗುತ್ತೆ ಮಾತಾಜಿ. ಅಂದ್ರೆ ಆ ಪುರುಷನಿಗೆ ಅಂಗ ಅಭಾಸ ಅಂದ್ರೆ ಮಾಯೆ, ಆ ಪುರುಷನ ಅಂಶ ಮಾಯೆ ಜೊತೆ ಸೇರ್ಕೊಂಡು ಅನೇಕ ಬ್ರಹ್ಮಾಂಡಗಳು ಉತ್ಪತ್ತಿ ಆಗುತ್ತೆ. ನಾನು ಕೇಳಿದಿಕ್ ಬ್ರಹ್ಮಾಂಡ ಹೆಂಗ್ ಉತ್ಪತ್ತಿ ಆಗುತ್ತೆ ಅಂದ್ರೆ ಉತ್ತರ ಅದು. ಪುರುಷನ ಕಿರಣಗಳು ಮಾಯೆ ಜೊತೆ ಸೇರಿ ಅನೇಕ ಬ್ರಹ್ಮಾಂಡಗಳು ಉತ್ಪತ್ತಿ ಆಗುತ್ತೆ. ಆಗ ನಂತರ ಪುರುಷ ಅನ್ನೋನು ಎಲ್ಲ ಬ್ರಹ್ಮಾಂಡದೊಳಗೂ ಪ್ರವೇಶ ಮಾಡ್ತಾನೆ, ಪ್ರತಿ ಬ್ರಹ್ಮಾಂಡದೊಳಗೂ ಪ್ರವೇಶ ಮಾಡ್ತಾನೆ. ಆಮೇಲೆ ಆ ಬ್ರಹ್ಮಾಂಡಗಳು ಅವನಿಂದ ಹೊರ ಬರುತ್ತೆ. ಯಾವ ತರ ಹೊರ ಬರುತ್ತೆ? ಯಾವ ತರ ಬ್ರಹ್ಮಾಂಡ ಆಚೆ ಬರುತ್ತೆ? ಯಾವ ತರ ಬ್ರಹ್ಮಾಂಡ ಲಯ ಆಗುತ್ತೆ? ಇವಾಗ ಉಸಿರು ಎಳ್ಕೊಂಡು ಉಸಿರು ಬಿಡೋ ತರ, ಉಸಿರು ಎಳ್ಕೊಂಡಾಗ ಉಸಿರು ಬಿಟ್ಟಾಗ ಬರುತ್ತೆ, ಉಸಿರು ಎಳ್ಕೊಂಡಾಗ ಹೋಗುತ್ತೆ ಒಳಗಡೆ. ಆ ತರ ಬ್ರಹ್ಮಾಂಡ ಸೃಷ್ಟಿ ಆಗುತ್ತೆ, ಲಯ ಆಗುತ್ತೆ. ಮತ್ತೆ ಈ ಬ್ರಹ್ಮಾಂಡ ಎಷ್ಟು ಬ್ರಹ್ಮಾಂಡ ಇದೆ ಅಂತ ನಾವ್ ಹೆಂಗ್ ಅರ್ಥ ಮಾಡ್ಕೊಳಕ್ ಒಂದು ಉದಾಹರಣೆ ಕೊಟ್ಟಿದಾರಲ್ಲ ಅವರು. ಎಷ್ಟು ಬ್ರಹ್ಮಾಂಡ ಇರುತ್ತೆ ಅನ್ನೋದಕ್ಕೆ ಏನ್ ಉದಾಹರಣೆ ಹೇಳಿದಾರೆ? ಬೇರೆ ಕಡೆ ಒಂದು ಅಲ್ಲ, ಸರಿ ಮಾತಾಜಿ. ಉದಾಹರಣೆ ಇಲ್ಲಿ ಯಾವ್ದೋ ಒಂದು ಉದಾಹರಣೆ ಕೊಟ್ರಲ್ಲ ಚೈತನ್ಯ ಚರಿತಾಮೃತದಲ್ಲಿ. ಒಂದು ಕಿಟಕಿಯಲ್ಲಿ ಮೂಲೆಯಿಂದ ಒಂದು ಬೆಳಕಿನ ಕಿರಣದಲ್ಲಿ ಎಷ್ಟು ಧೂಳು ಆಚೆ ಬಂದು ಹೋಗ್ತಾ ಇರುತ್ತಾ ಅಷ್ಟು ಬ್ರಹ್ಮಾಂಡಗಳು ಉತ್ಪತ್ತಿ ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಆ ಪುರುಷನ ರೋಮಕಣಗಳಿಂದ ಅಂತ ಈ ಶ್ಲೋಕದಲ್ಲಿ ಹೇಳಿರೋ ಉದಾಹರಣೆ ಕೊಟ್ಟಿರೋದು. ಕಿರಣಗಳು ಬಂದು ಎಷ್ಟು ಹೋಗ್ತಾವ ಅಷ್ಟು. ಈಗ 71ನೇ ಶ್ಲೋಕವನ್ನು ಓದೋಣ. 70 ಆಗಿದೆ ಮಾತಾಜಿ. 70 ಆಗಿದೆ ಮಾತಾಜಿ. 71.
ಯಸ್ಯೈಕನಿಶ್ವಸಿತಕಾಲಂ ಅಥಾವಲಂಬ್ಯ ಜೀವಂತಿ ಲೋಮವಿಲಚಾಂತ ಜಗದಂಡನಾಥಃ ವಿಷ್ಣುರ್ಮಹಾನ್ ಸ ಇಹಸ್ಯ ಕಲಾವಿಶೇಷೋ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಮಾತಾಜಿ ಯಾರು ಓದ್ಬೇಕು ಹೆಸರು ಕರೆದು? ನಾ ಹೇಳ್ತೇನೆ ಮಾತಾಜಿ. ಗೀತಗಮ್ಯ ಮಾತಾಜಿ ಓದಿ. ಹರೇ ಕೃಷ್ಣ. ಗೀತಗಮ್ಯ ಮಾತಾಜಿ. ಪ್ರೇಮ ರಾಘವ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 21. ಯಸ್ಯೈಕ ನಿಶ್ಚಿತ ಕಾಲಂ ಅಥಾವಲಂಬ್ಯ ಜೀವಂತಿ ಲೋಮ ವಿಲಜಾ ಜಗತ್ ಅಂಡನಾಥ ವಿಷ್ಣುರ್ಮಹಾನ್ ಸ ಇಹ ಯಸ್ಯ ಕಲಾ ವಿಶೇಷೋ ಗೋವಿಂದಂ ಆದಿಪುರುಷಂ ತಮಹಂ ಭಜಾಮಿ. ಇದು ಓದ್ಲ ಮಾತಾಜಿ ಶಬ್ದಾರ್ಥ. ಓದಿ ಓದಿ ಓದಿ. ಯಸ್ಯ ಯಾರ, ಏಕ ಒಂದು, ವಿಶ್ವಸ್ಥಿತ ಉಸಿರಿನ, ಕಾಲಂ ಸಮಯವು, ಅತ ಹೀಗೆ, ಅವಲಂಬಿತ ಆಶ್ರಯ ಪಡೆದು, ಜೀವಂತಿ ಜೀವಿಸುತ್ತಾರೆ, ಲೋಮ ವಿಲಜ ರೋಮಕೂಪಗಳಲ್ಲಿ ಬೆಳೆದ, ಜಗತ್ ಅಂಡನಾಥ ಬ್ರಹ್ಮಾಂಡಗಳ ಒಡೆಯರು ಬ್ರಹ್ಮರು, ವಿಷ್ಣು ಮಹಾನ್ ಪರಮ ಪ್ರಭು ಮಹಾವಿಷ್ಣು, ಸಹ ಅದು, ಇಹ ಇಲ್ಲಿ, ಯಸ್ಯ ಯಾರ, ಕಲಾ ವಿಶೇಷ ನಿರ್ದಿಷ್ಟ ಸಾಂಶ ವಿಸ್ತರಣೆ, ಗೋವಿಂದಂ ಪ್ರಭು ಗೋವಿಂದ, ಆದಿಪುರುಷಂ ಮೂಲ ಪುರುಷ, ತಂ ಅವನನ್ನು, ಅಹಂ ನಾನು, ಭಜಾಮಿ ಆರಾಧಿಸುತ್ತೇನೆ. ಅನುವಾದ. ಐಹಿಕ ಪ್ರಪಂಚಗಳ ಬ್ರಹ್ಮರು ಮತ್ತು ಇತರ ಪ್ರಭುಗಳು ಮಹಾವಿಷ್ಣುವಿನ ರೋಮಕೂಪಗಳಿಂದ ಆವಿರ್ಭವಿಸುತ್ತಾರೆ ಮತ್ತು ಅವನ ಒಂದು ನಿಶ್ವಾಸದಷ್ಟು ಕಾಲ ಜೀವಿಸಿರುತ್ತಾರೆ. ಆ ಮಹಾವಿಷ್ಣುವು ಪ್ರಭು ಗೋವಿಂದನ ಸ್ವಾಂಶ ವಿಸ್ತರಣೆಯ ಒಂದು ಭಾಗ. ಅಂತಹ ಆದಿಪುರುಷ ಗೋವಿಂದನನ್ನು ನಾನು ಆರಾಧಿಸುತ್ತೇನೆ. ಭಾವಾರ್ಥ. ಪ್ರಭುವಿನ ಸ್ಪಷ್ಟಾತ್ಮಕ ಶಕ್ತಿಯ ಈ ವರ್ಣನೆಯು ಬ್ರಹ್ಮ ಸಂಹಿತೆಯದು 5.48. ಬ್ರಹ್ಮನು ವೈಯಕ್ತಿಕ ಸಾಕ್ಷಾತ್ಕಾರ ಪಡೆದ ನಂತರ ಇದನ್ನು ರಚಿಸಿದನು. ಮಹಾವಿಷ್ಣುವು ಉಸಿರು ಬಿಟ್ಟಾಗ ಬ್ರಹ್ಮಾಂಡಗಳ ಆಧ್ಯಾತ್ಮಿಕ ಬೀಜಗಳು ಅಣುಗಳ ರೂಪದಲ್ಲಿ ಅವನಿಂದ ಹೊರಹೊಮ್ಮುತ್ತವೆ. ಅವು ಬಿಸಿಲು ಕೋಲಿನಲ್ಲಿ ಕಾಣುವ ಪರಮಾಣುವಿಗೆ 3 ಪಟ್ಟು ಗಾತ್ರದ ಕಣಗಳಿಂತಿರುತ್ತವೆ. ಪರಮಾಣು ಸಂಶೋಧನೆಯ ಈ ದಿನಗಳಲ್ಲಿ ಪ್ರಭುವಿನ ದೇಹದಿಂದ ಹೊರಹೊಮ್ಮುವ ಆಧ್ಯಾತ್ಮಿಕ ಪರಮಾಣುಗಳಿಂದ ಹೇಗೆ ಸಮಸ್ತ ಸೃಷ್ಟಿಯು ವಿಕಾಸಗೊಳ್ಳುತ್ತದೆ ಎನ್ನುವುದನ್ನು ಅಧ್ಯಯನ ಮಾಡುವುದರಲ್ಲಿ ಮಗ್ನರಾಗಿರುವುದು ಪರಮಾಣು ವಿಜ್ಞಾನಿಗಳಿಗೆ ಯೋಗ್ಯವಾದುದು. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ ಮಹಾವಿಷ್ಣುವಿನ ಉಸಿರಿನ ಅಷ್ಟೇ ಅವಧಿ ಅಂತ ಈ ಬ್ರಹ್ಮಾಂಡಕ್ಕಿರೋದು. ಬ್ರಹ್ಮಾಂಡ ಉಸಿರು ಬಿಟ್ಟಾಗ ಆಚೆ ಬರುತ್ತೆ. ಅವನು ಉಸಿರು ಎಳ್ಕೊಳ್ಳೋವಷ್ಟು ಅವಧಿವರೆಗೂ ಮಾತ್ರ ಬ್ರಹ್ಮಾಂಡ ಜೀವಿತ ಆಗಿರುತ್ತೆ. ಅಂದರೆ ಬ್ರಹ್ಮಾದಿ ಅಥವಾ ಬ್ರಹ್ಮಾಂಡದೊಳಗಿರೋ ಎಲ್ಲ ನಾಯಕರು, ಅಂದರೆ ಬ್ರಹ್ಮನಿಂದ ಆದಿಯಾಗಿ ಇಟ್ಕೊಂಡು ಎಲ್ಲರೂ ಅಷ್ಟು ಕಾಲ ಜೀವನ ಮಾಡ್ತಾರೆ, ಮತ್ತೆ ಅವನ ಒಳಗಡೆ ಸೇರ್ಕೋತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಮಹಾವಿಷ್ಣುವಿನ ಉಸಿರಾಟದ ಕಾಲದಷ್ಟು ಮಾತ್ರ ಈ ಬ್ರಹ್ಮಾಂಡ ಇರುತ್ತೆ ಮತ್ತೆ ನಾಶ ಆಗುತ್ತೆ ಅಂತ. ಈ ಎಲ್ಲಾ ಬ್ರಹ್ಮಾಂಡದ ಅಧಿಪತಿಗಳು ಅಂದ್ರೆ ಈ ಬ್ರಹ್ಮಾದಿಗಳು ಎಲ್ಲಿಂದ ಉತ್ಪತ್ತಿ ಆಗ್ತಾರೆ? ಮಹಾವಿಷ್ಣುವಿನ ರೋಮಕೂಪಗಳಿಂದ ಬರ್ತಾರೆ. ಇವರೆಲ್ಲ ಅವರ ಜೀವಿತಾವಧಿ ಎಷ್ಟು? ಮಹಾವಿಷ್ಣುವಿನ ಒಂದು ಉಸಿರಾಟದ ಸಮಯದಷ್ಟು ಮಾತ್ರ ಅವರು ಜೀವಂತ ಇರ್ತಾರೆ. ಈ ಮಹಾವಿಷ್ಣುವಿನ ಸ್ಥಾನ ಏನು? ಈ ಮಹಾವಿಷ್ಣು ಯಾರು? ಅವನು ಕೃಷ್ಣ. ಈ ಮಹಾವಿಷ್ಣುವಿನ ಸ್ಥಾನ ಯಾರು, ಏನು ಅಂತ ಹೇಳಿದ್ರೆ ಅವನು ಭಗವಂತನ ಪೂರ್ಣಾವತಾರದ ಒಂದು ಅಂಶ ಮಾತ್ರ. ಅವನು ಯಾರ ಅಂಶ? ಅವನು ಗೋವಿಂದನ ಒಂದು ಅಂಶ ಮಾತ್ರ. ಅವನು ಕೃಷ್ಣನ ಅಂಶ. ಆ ಗೋವಿಂದ ಅನ್ನೋನು ಪರಮ ಪುರುಷ, ಅವನ ಒಂದು ಅಂಶ ಈ ಮಹಾವಿಷ್ಣು. ಅಂತ ಮಹಾವಿಷ್ಣುವಿನ ಅಂತ ಗೋವಿಂದ ಇದನ್ನಲ್ಲ, ಅವನ ಶಕ್ತಿ ವೈಭವ ಅನ್ನೋದು ತುಂಬಾ ಅಸೀಮ ಶಕ್ತಿ ಮತ್ತೆ ವೈಭವವಾಗಿದ್ದಾನೆ. ಅಂತ ಆದಿಪುರುಷನ ಗೋವಿಂದನನ್ನ ನಾನು ಭಜನೆ ಮಾಡ್ತೀನಿ ಅಂತ ಇಲ್ಲಿ ಬ್ರಹ್ಮ ಸಂಹಿತೆಯ ಒಂದು ಶ್ಲೋಕ ಇದು. ಅಲ್ಲಿ ಬ್ರಹ್ಮ ಹೇಳಿರೋದು. ಅಂದ್ರೆ ಇಲ್ಲಿ
ಒಟ್ಟಿನಲ್ಲಿ ಸಾರಾಂಶ ಈ ಶ್ಲೋಕದ ಏನಪ್ಪಾ ಅಂದ್ರೆ ಮಹಾವಿಷ್ಣುವಿನ ಉಸಿರಿನಲ್ಲಿ ಬ್ರಹ್ಮಾಂಡಗಳು ಉತ್ಪತ್ತಿ ಆಗುತ್ತೆ. ಬ್ರಹ್ಮಾದಿಗಳು ಅಂದ್ರೆ ಬ್ರಹ್ಮನಿಂದ ಇಟ್ಕೊಂಡು ಎಲ್ಲಾ ಜೀವಿಗಳು ಅವನ ರೋಮಕೂಪದಿಂದ ಬರ್ತಾರೆ. ಮಹಾವಿಷ್ಣು ಕೂಡ ಗೋವಿಂದನ ಮಹಾವಿಷ್ಣು ಅವನು ಉಸಿರಾಡ್ತಾರಲ್ಲ, ಬ್ರಹ್ಮಾಂಡ ಸೃಷ್ಟಿ ಮಾಡ್ತಾರಲ್ಲ, ಆ ಮಹಾವಿಷ್ಣು ಗೋವಿಂದನ ಒಂದು ಅಂಶ ಮಾತ್ರ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಭಾವಾರ್ಥದಲ್ಲಿ ಹೇಳ್ತಾರೆ, ಬ್ರಹ್ಮ ಸಂಹಿತೆ 5.48 ಈ ಶ್ಲೋಕವನ್ನ ತಗೊಂಡಿರೋದು. ಇದು ಬ್ರಹ್ಮದೇವರು ಅವರ ಅನುಭವದಿಂದ ರಚನೆ ಮಾಡಿರೋದು. ಯಾವಾಗ ಬ್ರಹ್ಮ ಭಗವಂತನನ್ನ ಅವನ ಧಾಮದಲ್ಲಿ ನೋಡ್ತಾನಲ್ಲ, ಅವನಿಗೆ ಅವಾಗ ಈ ಶ್ಲೋಕವನ್ನು ಅವ್ರು ರಚನೆ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಮಹಾವಿಷ್ಣುವಿನ ಉಸಿರಾಟದಿಂದ ಈ ಸೃಷ್ಟಿ. ವಿಷ್ಣು ಮ್ಯೂಟ್ ಮಾಡ್ಕೊಳ್ಳಿ. ಮಹಾವಿಷ್ಣು ಉಸಿರೆಳೆದಾಗ, ಉಸಿರು ಬಿಟ್ಟಾಗ ಬ್ರಹ್ಮಾಂಡ ಆಚೆ ಬರುತ್ತೆ. ಬ್ರಹ್ಮಾಂಡ ಮತ್ತೆ ಬ್ರಹ್ಮಾಂಡದ ಬೀಜ ಎಲ್ಲಾನು ಅವ್ನು ಏನೇನ್ ಸೃಷ್ಟಿ ಮಾಡೋದಿರುತ್ತೆ ಎಲ್ಲ ಬರುತ್ತೆ. ಅವೆಲ್ಲ ಎಂಥದ್ದು ಹೊರ ಬರುತ್ತೆ ಅಂತ ಹೇಳಿದ್ರೆ ಅವೆಲ್ಲ ಒಂದು ಕಣಗಳ ರೂಪದಲ್ಲಿ. ಆ ಬ್ರಹ್ಮಾಂಡದ ಬೀಜ ಅನ್ನೋದು ಒಂದು ಸ್ಪಿರಿಚುವಲ್ ಆಟಮ್ಸ್ ಅಂದ್ರೆ ಆಧ್ಯಾತ್ಮಿಕ ಅಣುಗಳು, ಅವು ಆ ರೂಪದಲ್ಲಿ ಇರ್ತವೆ. ಅಂದ್ರೆ ಉದಾಹರಣೆಗೆ ಸೂರ್ಯನ ಜೊತೆ ಬಂದಾಗ, ಸೂರ್ಯನ ಕಿರಣಗಳು ಬಂದಾಗ ನಮಗೆ ಧೂಳು ಕಾಣ್ದಾಗ ಕಿರಣ ಅಲ್ಲಿಂದ ಹರಿತಾ ಇರೋದು ನಮಗೆ ಕಾಣುತ್ತಲ್ಲ, ಆ ತರ ಸಣ್ಣದಾಗಿರುತ್ತೆ. ಅದರಿಂದ ಸೃಷ್ಟಿ ಅನ್ನೋದು ಆರಂಭವಾಗುತ್ತೆ. ಈ ಆಧ್ಯಾತ್ಮಿಕ ಕಣಗಳಿಂದ ಸೃಷ್ಟಿ ಅನ್ನೋದು ಆರಂಭ ಆಗುತ್ತೆ. ಅದಕ್ಕೆ ಅವ್ರು ಇಲ್ಲಿ ಹೇಳ್ತಾ ಇದಾರೆ, ಈಗಿನ ಆಧ್ಯಾತ್ಮಿಕ ವಿಜ್ಞಾನಿಗಳು ಏನು ಯಾವುದೋ ಒಂದು ವಸ್ತು ತಗೊಂಡು ಅದ್ರೊಳಗೆ ಏನಿದೆ ಅಂತ ಅದು ಸ್ಟ್ರಕ್ಚರ್ ಎಲ್ಲ ಸ್ಟಡಿ ಮಾಡ್ತಾರೆ. ಅದ್ರ ಬದಲು ಅವ್ರು ಇದನ್ನ ಸ್ಟಡಿ ಮಾಡಬೇಕು. ಈ ಆಧ್ಯಾತ್ಮಿಕ ಅಣುಗಳು ಎಲ್ಲಿಂದ ಬರ್ತವೆ, ಹೆಂಗಿದೆ ಅನ್ನೋದನ್ನ ಸ್ಟಡಿ ಮಾಡಬೇಕು. ಆವಾಗ ಅವ್ರಿಗೆ ಭಗವಂತನ ಮಹಿಮೆ ಅನ್ನೋದು ಗೊತ್ತಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಮಹಾವಿಷ್ಣುವಿನ ಉಸಿರಿನಿಂದ ಆಧ್ಯಾತ್ಮಿಕ ಕಣಗಳು ಹೊರಬರುತ್ತೆ. ಆ ಕಣಗಳಿಂದಲೇ ಈ ಬ್ರಹ್ಮಾಂಡ ಅನ್ನೋದು ಸೃಷ್ಟಿಯಾಗುತ್ತೆ. ಸೃಷ್ಟಿಯ ಮೂಲ ಭಗವಂತನ ಆಧ್ಯಾತ್ಮಿಕ ಶಕ್ತಿನೇ ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ. ಹರೇ ಕೃಷ್ಣ ಮಾತಾಜಿ. 72ನೇ ಶ್ಲೋಕ ಓದಿ ಮಾತಾಜಿ. ಓದಿ ಮಾತಾಜಿ. ಹಾಗಾದ್ರೆ ಕ್ವಾಹಂ ತಮೋ ಮಹದ್ ಅಹಂ ಖರ್ಚರಾಗ್ನಿ ವಾಗ್ಭೂ ಸಂವೇಷ್ಟಿ ತಾಂಡ ಘಟ ಸಪ್ತ ವಿತಸ್ತಿ ಕಾಯಃ ಕೇದೃಕ್ ವಿಧಾ ವಿಗಣಿತಾಂಡ ಪರಾಣುಚರ್ಯ ವಾತಾದ್ವ ರೋಮ ವಿವರಸ್ಯ ಛತೆ ಮಹಿತ್ವಂ. ಹರೇ ಕೃಷ್ಣ. ಮಧುಮಯಿ ಮಾತಾಜಿ. ಹರೇ ಕೃಷ್ಣ. ಗೀತಗಮ್ಯ ಮಾತಾಜಿ, ಮಧುಮಯಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮೇಲಕ್ ಬಂದಿಲ್ಲ. ಹರೇ ಕೃಷ್ಣ ಮಾತಾಜಿ. ಒಂದ್ ನಿಮಿಷ ಮಾಡ್ತೀನಿ. 72 ಶ್ಲೋಕ ಅಲ್ಲ? ಹರೇ ಕೃಷ್ಣ. ಹೌದೌದು. ಓಕೆ. ಕ್ವಾಹಂ ತಮೋ ಮಹತ್ ಅಹಂ ಚರಾಗ್ನಿವಾರ್ಭೂ ಸಂವೇಷ್ಟಿತಾಂಡ ಘಟ ಸಪ್ತ ವಿತಸ್ತಿ ಕಾಯಃ ವೇದೃಗ್ವಿಧಾ ವಿಗಣಿತಾಂಡ ಪರಾಣುಚರ್ಯ ವಾತಾದ್ವ ರೋಮ ವಿವರಸ್ಯ ಚತಃ ಮಹಿತ್ವಂ. ದುಹಿತ್ವಂ ಮಹಿತ್ವಂ. ಕ್ವಾ ಎಲ್ಲಿ, ಅಹಂ ನಾನು, ತಮ ಐಹಿಕ ಪ್ರಕೃತಿ, ಮಹತ್ ಸಮಸ್ತ ಐಹಿಕ ಶಕ್ತಿ, ಅಹಂ ಮಿಥ್ಯಾ ಅಹಂಕಾರ, ಖ ಆಕಾಶ, ಚರ ಗಾಳಿ, ಅಗ್ನಿ ಬೆಂಕಿ, ವಾಹ ನೀರು, ಭೂ ಭೂಮಿ, ಸಂವೇಷ್ಟಿತ ಸುತ್ತುವರಿದ, ಅಂಡಘಟ ಮಡಕೆಯಂತಿರುವ ಬ್ರಹ್ಮಾಂಡ, ಸಪ್ತ ವಿತಸ್ತಿ 7 ವಿತಸ್ತಿಗಳು, ಕಾಯಃ ದೇಹವು, ಕ್ವಾ ಎಲ್ಲಿ, ಈದೃಕ್ ಅಂತಹ, ವಿಧ ರೀತಿ, ಅವಿಗಣಿತ ಅನಂತವಾದ ಅಂಡ ಬ್ರಹ್ಮಾಂಡಗಳು, ಪರ ಅನುಚರ್ಯ ಪರಮಾಣುವಿನ ಧೂಳಿನಂತೆ ಚಲಿಸುವ, ವಾತ ಅಧ್ವ ಗಾಳಿ ರಂಧ್ರಗಳು, ರೋಮ ದೇಹದ ಮೇಲಿರುವ ರೋಮ, ವಿವರಸ್ಯ ರಂಧ್ರಗಳ ಚ ಕೂಡ, ತೇ ನಿಮ್ಮ, ಮಹಿತ್ವಂ ಮಹತ್ವವು. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ಜೈ. ಸ್ವಲ್ಪ ಮೇಲ್ ಮಾಡಿ ಮಾತಾಜಿ. 7 ಗೇಣಿನ ಪುಟ್ಟ ಜೀವಿಯಾದ ನಾನು ಎಲ್ಲಿದ್ದೇನೆ? ಐಹಿಕ ಪ್ರಕೃತಿ, ಮಿಥ್ಯಾ ಅಹಂಕಾರ, ಆಕಾಶ, ಗಾಳಿ, ನೀರು ಮತ್ತು ಭೂಮಿ ಇವುಗಳಿಂದ ಕೂಡಿದ ಬ್ರಹ್ಮಾಂಡದೊಳಗೆ ಸುತ್ತುವರಿಯಲ್ಪಟ್ಟಿದ್ದೇನೆ. ನಿನ್ನ ಮಹಿಮೆ ಎಂತಹುದು? ಧೂಳಿನ ಕಣಗಳು ಕಿಟಕಿಯ ರಂಧ್ರಗಳಿಂದ ಹಾದು ಹೋಗುವ ಹಾಗೆ ಅಗಣಿತವಾದ ಬ್ರಹ್ಮಾಂಡಗಳು ನಿನ್ನ ರೋಮಕೂಪಗಳಲ್ಲಿ ತೂರಿ ಹೋಗುತ್ತವೆ. ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದಕ್ಕೆ ಜೈ. ಪ್ರಭು ಬ್ರಹ್ಮನು ಕೃಷ್ಣನ ಎಲ್ಲ ಕರುಗಳನ್ನು, ಗೋಪಾಲ ಬಾಲಕರನ್ನು ಕದ್ದುಕೊಂಡು ಹೋದ ಮೇಲೆ ಮರಳಿ ಬಂದಾಗ ಕರುಗಳು ಮತ್ತು ಹುಡುಗರು ಇನ್ನೂ ಕೃಷ್ಣನೊಡನೆ ಸುತ್ತಾಡುತ್ತಿರುವುದನ್ನು ಕಂಡು ಸೋಲೊಪ್ಪಿಕೊಂಡು ಈ ಪ್ರಾರ್ಥನೆಯನ್ನು ಸಲ್ಲಿಸಿದನು. ಭಾಗವತ 10.14.11. ಸಮಸ್ತ ಬ್ರಹ್ಮಾಂಡದ ವ್ಯವಹಾರವನ್ನು ನಿರ್ವಹಿಸುವ
ಮಹಾನ್ ಬ್ರಹ್ಮನಂತಹ ಬದ್ಧ ಜೀವಿಯೇ ದೇವೋತ್ತಮ ಪುರುಷನೊಡನೆ ತನ್ನನ್ನು ಹೋಲಿಸಿಕೊಳ್ಳಲಾರ. ಏಕೆಂದರೆ ಅವನು ಕೇವಲ ತನ್ನ ದೇಹದ ರಂಧ್ರಗಳಿಂದ ಹೊರಹೊಮ್ಮುವ ಆಧ್ಯಾತ್ಮಿಕ ಕಿರಣಗಳಿಂದ ಅಗಣಿತ ಬ್ರಹ್ಮಾಂಡಗಳನ್ನು ಉತ್ಪತ್ತಿ ಮಾಡಬಲ್ಲ. ದೇವರಿಗೆ ಹೋಲಿಸಿದರೆ ನಾವು ಎಷ್ಟು ನಗಣ್ಯರು ಎನ್ನುವುದನ್ನು ಕುರಿತು ಶ್ರೀ ಬ್ರಹ್ಮನು ಹೇಳಿದ ಮಾತುಗಳಿಂದ ಐಹಿಕವಾದಿ ವಿಜ್ಞಾನಿಗಳು ಪಾಠವನ್ನು ಕಲಿಯಬೇಕು. ಶಕ್ತಿಯ ಸಂಚಯನದಿಂದ ಸುಳ್ಳೆ ಉಬ್ಬಿ ಹೋಗಿರುವ ಜನರು ಬ್ರಹ್ಮನ ಈ ಪ್ರಾರ್ಥನೆಗಳಿಂದ ಕಲಿಯಬೇಕಾದದ್ದು ಬಹಳಷ್ಟಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಡಿ. ಅಂದ್ರೆ ಈ ಶ್ಲೋಕದಲ್ಲಿ ಭಗವಂತ ಎಷ್ಟು ದೊಡ್ಡವನು, ಜೀವಿಗಳಾಗಿರೋ ನಾವು ಜೀವಿ ಎಷ್ಟು ಚಿಕ್ಕದು, ಎರಡನ್ನೂ ಸಹ ಈ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾರೆ. ಅಂದ್ರೆ ಜೀವ ಎಷ್ಟು ಅಲ್ಪ ಜೀವಿ, ಅದು ಎಷ್ಟು ದಪ್ಪ ಇದೆ, ಭಗವಂತ ಎಷ್ಟು ದೊಡ್ಡವನಿದ್ದಾನೆ ಅಂತ. ಇಲ್ಲಿ ಮುಖ್ಯವಾದ ಅಂಶ ಅಂದ್ರೆ ತಾನು ಜೀವಿ ಹೇಳ್ತಾ ಇದ್ದಾನೆ, ನಾನು 7 ಕೈ ದೂರ, ಅಂದ್ರೆ 7 ಸ್ಪ್ಯಾನ್ ಇರೋ ಸಣ್ಣ ಜೀವಿ. ಅಂದ್ರೆ ಇದ್ರ ನಮಗೆ ಗೊತ್ತಾಗೋ ಲೆಕ್ಕದಲ್ಲಿ ಅಂದ್ರೆ 1.6 ಸೆಂಟಿಮೀಟರ್ ಏನೋ ಅಂತ, ಸಾರಿ ನೆನ್ನೆ ನೋಡಿದಾಗ್ಲೇ ಮಾಡ್ತೆ, 1.6 ಸೆಂಟಿಮೀಟರ್ ಅಂತ ಅನ್ಸುತ್ತೆ. ಅವರು ಅಂತ ಸಣ್ಣ ಜೀವಿ ನಾನು, ಈ ಬ್ರಹ್ಮಾಂಡದೊಳಗೆ ನಾನು ಸಿಗಾಕೊಂಡಿದ್ದೀನಿ. ಈ ಬ್ರಹ್ಮಾಂಡ ಆದರೂ ಎಂಥ ಪದಾರ್ಥಗಳಿಂದ ಮಾಡಿದೆ ಅಂತ ಹೇಳಿದ್ರೆ ಅದನ್ನ ಹೇಳ್ತಾ ಇದ್ದಾರೆ. ತಮ, ಅಜ್ಞಾನ, ಮಹತ್ತತ್ವ, ಅಹಂಕಾರ, ಆಕಾಶ, ವಾಯು, ಅಗ್ನಿ, ಜಲ, ಭೂಮಿ ಇವುಗಳಿಂದ ಬ್ರಹ್ಮಾಂಡ ಆಗಿದೆ. ಈ ಬ್ರಹ್ಮಾಂಡದೊಳಗೆ ನಾನು 7 ಕೈ ದೂರ ಇರುವಂತ ಜೀವಿ ಸಿಗಾಕೊಂಡಿದ್ದೀನಿ. ಭಗವಂತ ನಿನ್ನ ಮಹಿಮೆ ಅನ್ನೋದು ತುಂಬಾ ದೊಡ್ಡದು, ಅಸೀಮ ಮತ್ತೆ ಅಪಾರ. ನೀನು ಅನೇಕ ಅಂತ ಎಷ್ಟೋ ಬ್ರಹ್ಮಾಂಡಗಳನ್ನ ನೀನು ಹೆಂಗೆ ಸೃಷ್ಟಿ ಮಾಡ್ತೀಯ, ನಿನ್ನ ರೋಮಕೂಪಗಳಲ್ಲಿ ಧೂಳಿನ ಕಣಗಳಂತೆ ಅಂತ ಅಷ್ಟು ದೊಡ್ಡ ಬ್ರಹ್ಮಾಂಡಗಳು ಚಲಿಸ್ತವೆ ಅಂತ ಇಲ್ಲಿ ಜೀವಿ ಹೇಳ್ತಾ ಇರೋದು. ಅಂದ್ರೆ ಜೀವ ಮತ್ತೆ ಭಗವಂತನ ನಡುವಿರೋ ವ್ಯತ್ಯಾಸ. ಜೀವ ಅನ್ನೋನು ಅತಿ ಸಣ್ಣ ಸೀಮಿತವಾಗಿರುವಂಥವನು, ಭಗವಂತ ಅನ್ನೋನು ಅಸೀಮ ಮತ್ತೆ ಅನಂತ. ಅಂತ ಭಗವಂತ ತುಂಬಾ ದೊಡ್ಡವನು, ತುಂಬಾ ಗ್ರೇಟ್. ಆದ್ರೆ ಅದು ಅವನು ಎಷ್ಟು ದೊಡ್ಡವನು ಅನ್ನೋದು ನಮ್ಮ ಬುದ್ಧಿಗೆ ನಿಲ್ಕ ಸಾಧ್ಯ ಇಲ್ಲ. ಆದ್ರೆ ಜೀವ ಅನ್ನೋನು ಅಷ್ಟು ಸಣ್ಣ, ಅವನು ಸೀಮಿತ. ಅಂದ್ರೆ ಇದ್ರ ಸಾರಾಂಶ ಏನಪ್ಪಾ ಅಂದ್ರೆ, ನಾನು ಜೀವಿಯಾದ ನಾನು ಸಣ್ಣ ಜೀವಿ, ನಾನು 7 ಕೈ ದೂರ ಇದ್ದೀನಿ, ನಾನು ಇಂಥ ದೊಡ್ಡ ಬ್ರಹ್ಮಾಂಡದೊಳಗೆ ಸಿಗಾಕೊಂಡ್ಬಿಟ್ಟಿದ್ದೀನಿ. ನೀನು ಎಷ್ಟು ದೊಡ್ಡವನಪ್ಪ ಅಂದ್ರೆ, ನೀನು ಇಂಥ ಬ್ರಹ್ಮಾಂಡಗಳನ್ನ ನಿನ್ನ ದೇಹದಲ್ಲಿ ಧೂಳು ಚಲಿಸಿದಂತೆ ಇಂಥ ಬ್ರಹ್ಮಾಂಡಗಳನ್ನ ಚಲಿಸ್ತೀಯ. ನೀನು ಅಷ್ಟು ದೊಡ್ಡವನು, ನಾನು ಅಷ್ಟು ಸಣ್ಣವನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಅಲ್ಲಿ ಹಿಂದಿನ ಇದರಲ್ಲಿ ಕಿಟಕಿಯ ಉದಾಹರಣೆ ಕೊಟ್ಟಿದ್ದು. ಕಿಟಕಿಯಲ್ಲಿ ಏನು ಧೂಳು ಯಾವ ತರ ಬರುತ್ತೋ ಅದೇ ತರ ಭಗವಂತನ ರೋಮಕೂಪದಿಂದ ಬ್ರಹ್ಮಾಂಡಗಳು ಹೊರಹೊಮ್ತಾ ಇರ್ತವೆ ಅಂತ. ಅದರಿಂದ ಜೀವಿಗಳಾದ ನಾವು ತುಂಬಾ ಚಿಕ್ಕವರು, ಭಗವಂತ ಅನಂತ ಮತ್ತೆ ಅಚಿಂತ್ಯ. ಅವನ ಬ್ರಹ್ಮಾಂಡ, ನಮಗೆ ಬ್ರಹ್ಮಾಂಡ ದೊಡ್ಡದು, ಆದ್ರೆ ಭಗವಂತನಿಗೆ ಬ್ರಹ್ಮಾಂಡ ಅನ್ನೋದು ಆ ಧೂಳಿನ ಕಣದಷ್ಟು ಅಷ್ಟೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬ್ರಹ್ಮ ತನ್ನ ಅನುಭವದ ಮತ್ತೆ ಪ್ರಾರ್ಥನೆ ಯಾವ ತರ, ಈಗ ಬ್ರಹ್ಮ ಗೋಪಾಲಕರನ್ನ ಕದ್ದೋದಿದ್ ಯಾವ ಲೀಲೆ ಅಂತ ಹೇಳ್ಬೋದಾ? ಹರೇ ಕೃಷ್ಣ. ಬ್ರಹ್ಮ ವಿಮೋಹ ಲೀಲೆ ಮಾತ್ರ. ಬ್ರಹ್ಮ ವಿಮೋಹ ಲೀಲೆ. ಆ ಬ್ರಹ್ಮ ವಿಮೋಹ ಲೀಲೆಯಲ್ಲಿ ಅವನು ಗೋಪಾಲಕರ ಹಸು ಕರು ಎಲ್ಲ ಕದ್ದೋದಾಗ ಭಗವಂತನೇ ಎಲ್ಲಾನು ಆಗಿ ಅಲ್ಲಿ ಇರ್ತಾನೆ. ಮತ್ತೆ ವಾಪಸ್ ಎಷ್ಟೋ ದಿವಸ ಆದ್ಮೇಲೆ ಬ್ರಹ್ಮ ಬಂದಾಗ ಎಲ್ಲಾರು ಅಲ್ಲೇ ಇರೋದು ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ ಇವನು ಸ್ವತಃ ಶ್ರೀಕೃಷ್ಣನೇ ಅಂತ. ಅವಾಗ ಅವನಿಗೆ ಈ ಪ್ರಾರ್ಥನೆ ಮಾಡ್ತಾರಂತೆ. ಅದು ಭಾಗವತದ 10.14.11. ಇಲ್ಲಿ ಬ್ರಹ್ಮ ಅವನ ಮುಂದೆ ತಾನು ಎಷ್ಟು ಅಲ್ಪ ಅನ್ನೋದನ್ನ ಕೃಷ್ಣನ್ ಮುಂದೆ ಅವನು ಒಪ್ಕೋತಾನೆ. ಅದು ನಮ್ಮ ಜೀವಿಗಳ ಸೀಮಿತ. ನಾವು ಎಷ್ಟು ಸಣ್ಣವರು, ಆದ್ರೆ ನಮ್ಗಿರೋ ಸ್ವಲ್ಪ ಬುದ್ಧಿಗೆ ನಾವು ತುಂಬಾ ದೊಡ್ಡವರು ಅನ್ನೋ ತರ ನಾವು ಮಾಡ್ಕೋತೀವಿ. ಆದ್ರೆ ಭಗವಂತನಿಗೆ ಹೋಲಿಸಿದ್ರೆ ನಾವು ತುಂಬಾ ಸಣ್ಣವರು ಅಂತ ಇದರಿಂದ ಗೊತ್ತಾಗುತ್ತೆ. ಭಗವಂತನ ಶಕ್ತಿ ಅನ್ನೋದು ಅಪಾರ. ಅವನು ನಮ್ಮ ಕಣ್ಣಿಗೆ ಬ್ರಹ್ಮಾಂಡ ಅನ್ನೋದು ಎಷ್ಟು ದೊಡ್ಡದು, ಅಂತ ಬ್ರಹ್ಮಾಂಡಗಳನ್ನ ಅವನು ತನ್ನ ರೋಮಕೂಪಗಳಿಂದನೇ ಅಸಂಖ್ಯ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡ್ತಾನಂತೆ. ಇದು ನಮ್ಮ ಈ ಲೌಕಿಕದಲ್ಲಿ ವಿಜ್ಞಾನಿಗಳು ಸಹ ಪಾಠ. ಅಂದ್ರೆ ಅವರು ಎಷ್ಟು ಅಲ್ಪ ಜ್ಞಾನಿಗಳು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಬ್ರಹ್ಮ, ನಮ್ಮ ದೃಷ್ಟಿಯಲ್ಲಿ ಬ್ರಹ್ಮನವನು ತುಂಬಾ ದೊಡ್ಡವನು. ಅಂತ ಬ್ರಹ್ಮನೇ ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡಿದ, ತನ್ನ ತಪ್ಪನ್ನು ತಿಳ್ಕೊಂಡು ಅಹಂಕಾರ ಪಡ್ದಲೆ. ಅದರಿಂದ ನಾವು ನಮ್ಮಂತ ವಿಜ್ಞಾನಿಗಳು, ಈ ಭೌತಿಕ ವಿಜ್ಞಾನಿಗಳು ನಾವು ತಿಳ್ಕೊಬೇಕಂತೆ. ಅಹಂಕಾರ ಯಾವತ್ತೂ ನಮ್ಗೆ ಅಪಾಯ ತರುತ್ತೆ. ಭಗವಂತನ ಮುಂದೆ ನಾವು ಈ ಅಹಂಕಾರವನ್ನ ಪ್ರದರ್ಶನ ಮಾಡಬಾರದು. ಈ ನಿಜವಾದ ಜ್ಞಾನ ಅಂದ್ರೆ ನಾವು ಎಷ್ಟು ಅಲ್ಪರು ಅನ್ನೋದನ್ನ ಒಪ್ಕೊಂಡು ಭಗವಂತನ ಮಹತ್ವವನ್ನು ತಿಳ್ಕೊಂಡು ಅವನಿಗೆ ಶರಣಾಗಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಅಂದರೆ ಈ ಸರಳ ಸಾರಾಂಶ ಏನಪ್ಪ ಅಂದರೆ ಬ್ರಹ್ಮನಂತ ಮಹಾ ದೇವತೆಗಳು ಸಹ ಕೃಷ್ಣನ ಮುಂದೆ ಅಲ್ಪರು, ಅವ್ರ ಮುಂದೆ ನಾವು ಜೀವಿಗಳಾದವರು ಇನ್ನೂ ಅಲ್ಪರು. ಭಗವಂತ ಅನ್ನೋನು ಅನಂತ ಶಕ್ತಿಯುಳ್ಳವನು. ನಮಗೆ ಅವನ್ನ ಬೇಕು ಅಂದರೆ ನಮಗೆ ಬೇಕಾಗಿರೋದು ವಿನಯ ಮತ್ತು ಭಕ್ತಿಯಿಂದ ಮಾತ್ರ ಅವನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ ಶ್ಲೋಕ. ಶ್ಲೋಕ ಕೃಷ್ಣ. 73. ಅಂಶೇರ ಅಂಶ, ಇದು ರಾಗ ಬರಲ್ಲ. ಅಂಶೇರ ಅಂಶಯೇ ಈ ಕಲಾತಾರ ನಾಮ, ಗೋವಿಂದೇರ ಪ್ರತಿಮೂರ್ತಿ ಶ್ರೀ ಬಲರಾಮ. ಗೀತಗಮ್ಯ ಮಾತಾಜಿ ಲಕ್ಷ್ಮೀ ಹರೇ ಪ್ರಿಯಂ ಕೃಷ್ಣ ಮಾತಾಜಿ. ಶ್ಲೋಕ 73. ಅಂಶೇರ ಅಂಶ ಈ ಕಲಾತಾರ ನಾಮ, ಗೋವಿಂದೇರ ಪ್ರತಿಮೂರ್ತಿ ಶ್ರೀ ಬಲರಾಮ. ಅಂಶೇರ ಅಂಶದ ಅಂಶ ಭಾಗ, ಏಯಿ ಅದು ಯಾವುದೋ, ಕಲಾ ಒಂದು ಕಲಾ ಅಥವಾ ಸ್ವಾಂಶ ಭಾಗದ ಭಾಗ, ತಾರ ಅದರ, ನಾಮ ಹೆಸರು, ಗೋವಿಂದೇರ ಪ್ರಭು ಗೋವಿಂದನ, ಪ್ರತಿಮೂರ್ತಿ ಇನ್ನೊಂದು ಬಿಂಬ, ಶ್ರೀ ಬಲರಾಮ ಪ್ರಭು ಬಲರಾಮ. ಅನುವಾದ ಪ್ರಭುಪಾದರಿಗೆ ಜಯವಾಗಲಿ. ಅಖಂಡವಾದ ಒಂದು ಭಾಗದ ಭಾಗವನ್ನು ಕಲಾ ಎಂದು ಕರೆಯುತ್ತಾರೆ. ಶ್ರೀ ಬಲರಾಮನು ಪ್ರಭು ಗೋವಿಂದನ ಪ್ರತಿಮೂರ್ತಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂದರೆ ಇಲ್ಲಿ ಕಲಾ ಪದದ ಅರ್ಥ ಏನಂದ್ರೆ ಸಂಪೂರ್ಣದ ಭಾಗದ ಒಂದು ಭಾಗವನ್ನ ನಾವು ಕಲಾ ಅಂತ ಕರಿತೀವಿ. ವಿಸ್ತರಣೆಗಳ ಕ್ರಮ, ಭಗವಂತ ವಿವಿಧ ರೂಪಗಳಲ್ಲಿ ವಿಸ್ತರಣೆ ಆಗಿರ್ತಾನೆ. ಒಂದು 3 ಥರ ವಿಸ್ತರಣೆ ಇರುತ್ತೆ. ಒಂದು ಪೂರ್ಣ ಅಂಶ ವಿಸ್ತರಣೆ, ಒಂದು ಅಂಶ ವಿಸ್ತರಣೆ, ಒಂದು ಅಂಶದ ಅಂಶವನ್ನ ಕಲಾ ಅಂತ ಕರಿತೀವಿ. ಇಲ್ಲಿ ಬಲರಾಮನ ಸ್ಥಾನ ಏನು ಅಂದ್ರೆ, ಬಲರಾಮ ಶ್ರೀ ಗೋವಿಂದನ ಮೂರ್ತಿಯ ಅಂದ್ರೆ ಪೂರ್ಣ ವಿಸ್ತರಣೆ ಅವನು. ಪ್ಲೀಸ್ ಯಾರು ಮ್ಯೂಟ್ ಮಾಡ್ಕೊಳ್ಳಿ. ಸುಜಾತ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಬಲರಾಮನ ಸ್ಥಾನ ಏನಪ್ಪಾ ಅಂದ್ರೆ, ಅವನು ಗೋವಿಂದನ ಪ್ರತಿಮೂರ್ತಿ, ಎಕ್ಸಾಕ್ಟ್ ಕೌಂಟರ್ ಪಾರ್ಟ್ ಅವನು. ಗೋವಿಂದ ಮತ್ತೆ ಬಲರಾಮನ ಸಂಬಂಧ, ಗೋವಿಂದನ ಮೂಲ ಸ್ವರೂಪ, ಬಲರಾಮ ಅವನ ನೇರವಾದ ವಿಸ್ತರಣೆ, ಪ್ರಥಮ ವಿಸ್ತರಣೆ. ಅಭಿನ್ನತ್ವ ಅಂದ್ರೆ ಅವರಿಬ್ಬರಲ್ಲಿ ಏನು ವ್ಯತ್ಯಾಸ ಇಲ್ಲ. ಬಲರಾಮ ಮತ್ತೆ ಗೋವಿಂದ ಸ್ವರೂಪದಲ್ಲಿ ಒಂದೇ ತರ ಇರ್ತಾರೆ, ಆದ್ರೆ ಅವರ ಸೇವಾ ತತ್ವ, ಅವರ ಪ್ರಿನ್ಸಿಪಲ್ ಅಲ್ಲಿ ವ್ಯತ್ಯಾಸ ಇರುತ್ತೆ. ಬಲರಾಮನು ಭಗವಂತನಿಗೆ ಸಂಬಂಧಿಸಿದ ಎಲ್ಲಾ ವಿಸ್ತರಣೆಗಳ ಮೂಲ, ಅವನು ಭಗವಂತನಿಗೆ ಏನ್ ಬೇಕೋ ಅದನ್ನ ಅವನಿಗೆ ಮಾತ್ರ ಅವನು ಸಹಾಯ ಮಾಡಿಕೊಡ್ತಾನೆ. ಮತ್ತೆ ಅಚಿಂತ್ಯ ತತ್ವ, ವಿಭಿನ್ನ ರೂಪ ಇದ್ರೇನು ಅವೆಲ್ಲರೂ ಪರಮ ತತ್ವದಲ್ಲಿ ಒಂದೇ ಆಗಿರ್ತಾರೆ. ಇಲ್ಲಿ ಕಲಾ ಅಂದ್ರೆ ಏನಪ್ಪಾ ಅಂದ್ರೆ, ಅಂಶದ ಅಂಶವನ್ನ ಕಲಾ ಅಂತೀವಿ. ಬಲರಾಮನು ಗೋವಿಂದನ ಒಂದು ಪ್ರತಿರೂಪ, ಇಬ್ಬರು ಸ್ವರೂಪದಲ್ಲಿ ಒಂದೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 74. ಮಾತಾಜಿ ನೀವೇ ಓದಿ ಮಾತಾಜಿ. ಫಸ್ಟ್ನೇ ತಾಂಗರನ ಮಾತಾಜಿ ಅದು ತಾಂಜಾರ ಏಕ ಸ್ವರೂಪ ಶ್ರೀ ಮಹಾ ಸಂಕರ್ಷಣ, ತಾಂಜಾರ ಹಂಸ ಪುರುಷ ಹಾಯ ಕಾಲತೆ ಗಣನ. ಲಕ್ಷ್ಮೀ ಪ್ರಿಯಂ ಮಾತಾಜಿ, ಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 74 ತಾಂಜಾಹರ ಏಕ ಸ್ವರೂಪ ಶ್ರೀ ಮಹಾ ಸಂಘರ್ಷಣ, ತಾಂಜಾಹರ ಅಂಶ ಪುರುಷ ಹಯ ಕಲತೆ ಗಣನ. ತಾಂಜಾರ ಅವನ, ಏಕ ಒಂದು, ಸ್ವರೂಪ ಅಭಿವ್ಯಕ್ತ ರೂಪ, ಶ್ರೀ ಮಹಾ ಸಂಕರ್ಷಣ ಮಹಾಪ್ರಭು ಮಹಾ ಸಂಕರ್ಷಣ. ತಾಂಜಾರ ಅವನ, ಅಂಶ ಭಾಗ, ಪುರುಷ ಮಹಾ ವಿಷ್ಣು ಅವತಾರ, ಆಯ ಆಗಿದೆ, ಕಲಾತೆ ಗಣನ ಕಲಾ ಎಂದು ಗಣಿಸಲಾಗುತ್ತದೆ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಬಲರಾಮನ ಸ್ವಂತ ವಿಸ್ತರಣೆಯನ್ನು ಮಹಾ ಸಂಕರ್ಷಣ ಎಂದು ಕರೆಯುತ್ತಾರೆ. ಅವನ ಒಂದು ಭಾಗವಾದ ಪುರುಷನನ್ನು ಕಲಾ ಅಥವಾ ಸ್ವಾಂಶ ಭಾಗದ ಒಂದು ಭಾಗ ಎಂದು ಎಣಿಸಲಾಗಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈ ಶ್ಲೋಕದಲ್ಲಿ ಬಲರಾಮನ ಸ್ವರೂಪ ವಿಸ್ತರಣೆ, ಬಲರಾಮನ ಒಂದು ಸ್ವರೂಪನೇ ಮಹಾಸಂಕರ್ಷಣ. ಈ ಮಹಾಸಂಕರ್ಷಣ ಸ್ಥಾನ ಏನು ಅಂದ್ರೆ, ಮಹಾಸಂಕರ್ಷಣ ಆಧ್ಯಾತ್ಮಿಕ ಲೋಕದ ವಿಸ್ತರಣೆಯಲ್ಲಿ ಸಹಾಯ ಮಾಡ್ತಾನೆ. ಮಹಾಸಂಕರ್ಷಣೆಯಿಂದ ಪುರುಷಾವತಾರಗಳು ಅಂದ್ರೆ ಕಾರಣೋದಕಶಾಹಿ ಮೊದಲ ವಿಷ್ಣುಗಳು ಬರ್ತಾರೆ. ಕಲಾ ತತ್ವ ಅಂದ್ರೇನೆ ಈ ಪುರುಷನ ಅಂಶವನ್ನ ಕಲಾ ಅಂತ ಪರಿಗಣಿಸಲಾಗಿದೆ ಅಂತ ಕರಿತಾ ಇದ್ದಾರೆ. ಈ ವಿಸ್ತರಣೆ ಯಾವ ತರ ಆಗುತ್ತಪ್ಪ ಅಂದ್ರೆ, ಯಾವ ತರ ಇದು ವಿಸ್ತರಣೆ ಬಂದಿದೆ ಅಂದ್ರೆ, ಫಸ್ಟ್ ಗೋವಿಂದನಿಂದ ಬಲರಾಮನಿಂದ ಮಹಾಸಂಕರ್ಷಣೆಯಿಂದ ಈ ಪುರುಷ ಏನು, ಅವನು ಕಲಾ ಅಂದ್ರೆ ಅಂಶದ ಅಂಶ ಆಗಿರ್ತಾನೆ ಅವನು.
ಈ ಎಲ್ಲಾ ವಿಸ್ತರಣೆಗಳು ಸ್ವರೂಪದಲ್ಲಿ ಒಂದೇ, ಎಲ್ಲವೂ ದೈವಿಕ ಸ್ವರೂಪಗಳೇ ಆಗಿರ್ತವೆ, ಅಂದ್ರೆ ಆಧ್ಯಾತ್ಮಿಕ ಸ್ವರೂಪನೇ ಆಗಿರುತ್ತೆ ಅಂತ ಹೇಳ್ತಾ ಇದ್ರು. ಈ ಭಗವಂತನ ಶಕ್ತಿ ಹೆಂಗಿರುತ್ತಪ್ಪ ಅಂದ್ರೆ, ಭಗವಂತ ಈ ತರ ಅನೇಕ ಹಂತಗಳಲ್ಲಿ ವಿಸ್ತರಣೆ ಆದ್ರೂ ಅವನು ಸಂಪೂರ್ಣವಾಗೇ ಇರ್ತಾನೆ, ಅವನು ಪೂರ್ಣತೆಯನ್ನ ಕಳ್ಕೊಳ್ಳೋದಿಲ್ಲ ಯಾವತ್ತು. ಇದು ಸರಳ ಸಾರಾಂಶ ಏನಪ್ಪಾ ಅಂದ್ರೆ, ಬಲರಾಮನ ವಿಸ್ತರಣೆ ಮಹಾಸಂಕರ್ಷಣ, ಅವನ ಅಂಶ ಈ ಪುರುಷಾವತಾರವಾದ ಕಾರಣೋದಕಶಾಹಿ ವಿಷ್ಣು, ಅವನನ್ನ ಕಲಾ ಅಂತ ಕರೀತಾರೆ. ಇದು ಭಗವಂತನ ವಿಸ್ತರಣೆಯ ಕ್ರಮ ಅಂತ ಇಲ್ಲಿ ಹೇಳ್ತಾರೆ. ಈ ಕಲಾ ಅನ್ನೋನು ಅಂಶದ ಅಂಶ. ಮಾತಾಜಿ 75ನೇ ಶ್ಲೋಕ ಓದ್ಲಾ? ಓದ್ತೀರಾ? ಓದಿ ಮಾತಾಜಿ. ಪರವಾಗಿಲ್ಲ. या जहा केत कला कही तिज हो महाविष्णु, महापुरुषावतारी तेज हो ಸರ್ವಜಿಷ್ಣು. ಯಾಕೆ ಯಾರಿಗಾಗಿ ತಾ ಖಂಡಿತವಾಗಿ, ಕಲಾ ಕಹಿ ನಾನು ಕಲಾ ಎಂದು ಕರೆಯುತ್ತೇನೆಯೋ, ತಿಜ್ ಹೋ ಅವನು ಮಹಾವಿಷ್ಣು ಪ್ರಭು ಮಹಾವಿಷ್ಣು, ಮಹಾ ಪುರುಷಾವತಾರಿ ಮಹಾವಿಷ್ಣು, ಇತರ ಪುರುಷ ಅವತಾರಿಗಳಿಗೆ ಆಕರ. ತೇಜ ಹೋ ಅವನು ಸರ್ವಜಿಷ್ಣು ಸರ್ವವ್ಯಾಪಕ. ಅನುವಾದ: ಈ ಕಲಾ ಎನ್ನುವುದು ಮಹಾವಿಷ್ಣು ಎಂದು ನಾನು ಹೇಳುತ್ತೇನೆ. ಅವನು ಮಹಾಪುರುಷ, ಬೇರೆ ಪುರುಷರಿಗೆ ಆಕರನಾದ ಅವನು ಸರ್ವವ್ಯಾಪಕ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಇಲ್ಲಿ ಆ ಕಲಾ ಅನ್ನೋ ಅವನ ಮಹಾ ಕಾರಣೋದಕಶ ವಿಷ್ಣು ಯಾವ ತರ ಇರ್ತಾರೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕಲಾ ಅಂದ್ರೆ ಅವನು ಕಲಾ ಅಂತ ಕರೀತಾರೆ. ಇವನು ಮಹಾವಿಷ್ಣುವಿನೇ ಆಗಿದ್ದಾನೆ. ಅಂದ್ರೆ ನಾವು ಹಿಂದೆ ನೋಡ್ದಂಗೆ ವಿಸ್ತರಣೆ ಕ್ರಮದಲ್ಲಿ ಅವನು ಮಹಾಸಂಕರ್ಷಣ ವಿಸ್ತರಣೆಯಾಗಿ ಪುರುಷ ಆಗಿದ್ದಾನೆ. ಈ ಪುರುಷ ಏನು ಮಹಾಸಂಕರ್ಷಣ ಒಂದು ಅಂಶದ ಅಂಶ ಆಗಿದ್ದಾನೆ. ಅಂಶದ ಅಂಶಕ್ಕೆ ಕಲಾ ಅಂತ ಕರೀತಾರೆ. ಅವನು ಯಾರು? ಈ ಪ್ರಥಮ ಅವತಾರ ಅಂತ ಕರೆಯುವಂತ ಈ ಪುರುಷ ಏನಾಗಿದ್ದಾನೆ? ಈ ಪುರುಷನೇ ಮುಂದೆ ಬರುವಂತ ಎಲ್ಲಾ ಪುರುಷರಿಗೆ ಅವತಾರದ ಮೂಲ, ಇವನಿಂದನೇ ಅವರೆಲ್ಲ ಬರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ವಿಸ್ತರಣೆ ಕ್ರಮ ಹೆಂಗಿರುತ್ತೆ ಅಂದ್ರೆ, ಗೋವಿಂದ, ಬಲರಾಮ, ಮಹಾಸಂಕರ್ಷಣ, ಪುರುಷ, ಕಲಾ, ಇವನು ಮಹಾವಿಷ್ಣು. ಇವನಿಂದಲೇ ಸೃಷ್ಟಿ ಅನ್ನೋದು ಪ್ರಾರಂಭ ಆಗುತ್ತೆ. ಈ ವಿಷ್ಣುವಿಂದಲೇ ಬ್ರಹ್ಮಾಂಡಗಳ ಸೃಷ್ಟಿ ಅನ್ನೋದು ಪ್ರಾರಂಭವಾಗುತ್ತೆ. ಇವನ ಶಕ್ತಿನೇ ಇವನಿಂದನೇ ಅನೇಕ ಬ್ರಹ್ಮಾಂಡಗಳು ಹೊರಬರುತ್ತೆ. ಅಂದ್ರೆ ಅಂಶದ ಶಕ್ತಿನೇ ಇಷ್ಟೊಂದಿದೆ ಅಂತ ಇಲ್ಲಿ ನಾವು ತಿಳ್ಕೊಬೇಕು. ಅಂದ್ರೆ ಭಗವಂತ ಇನ್ನೆಷ್ಟು ಅಚಿಂತ್ಯನಾಗಿರ್ತಾನೆ. ಇಲ್ಲಿ ಕಲಾ ಅಂದ್ರೆ ಮಹಾವಿಷ್ಣುವಿನ ಕಲಾ ಅಂತ ಕರಿತೀವಿ. ಇನ್ ಮುಂದೆ ನಾವೀಗ ಮಹಾವಿಷ್ಣು ಅಂದಾಗೆಲ್ಲ ಮಹಾಪುರುಷಾವತಾರದ ವಿಷ್ಣು ಅಂತ ನಾವು ತಿಳ್ಕೊಬೇಕು. ಅವನ ಕಲಾ, ಈ ಎಲ್ಲಾ ಪುರುಷರ ಅವತಾರಗಳ ಮೂಲ ಈ ಮಹಾವಿಷ್ಣು, ಕಲಾ ಅನ್ನೋ ಮಹಾವಿಷ್ಣು. ಇವನು ಮಹಾಸಂಕರ್ಷಣ ಅಂಶದ ಅಂಶ ಅಂತ ಇಲ್ಲಿ ತಿಳ್ಕೊಬೇಕು ನಾವು. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 76. ಗರ್ಭೋದ ಶಿರೋದ ಶಾಹಿದೋಜ ಹೇ ಪುರುಷ ನಾಮ, ಸೇಯಿದು ಈ ಅಂಜರ ಹಂಸ ವಿಷ್ಣು ವಿಶ್ವಧಾಮ. ರಾಜು ತಂಬಟ್ ಪ್ರಭುಜಿ, ಪಾರ್ವತಮ್ಮ ಮಾತಾಜಿ. ಓದಿ ಪ್ರಭು. ಓಕೆ. ಶ್ಲೋಕ 76. ಗರ್ಭೋದ ಕ್ಷೀರೋದ ಶಾಹಿದೋಜ ಪುರುಷ ನಾಮ, ಸೇಯಿದು ಈ ಅಂಜರ ಹಂಸ ವಿಷ್ಣು ವಿಶ್ವಧಾಮ. ಗರ್ಭೋದ ಬ್ರಹ್ಮಾಂಡದಲ್ಲಿರುವ ಗರ್ಭೋದಕ ಎಂಬ ಸಮುದ್ರ, ಕ್ಷೀರ ಸಮುದ್ರದಲ್ಲಿ ಮಲಗಿದವನು, ದೋಜಹೆ ಅವರಿಬ್ಬರು. ಪುರುಷ ಅದನ್ನ ದೋನ್ ಹೇ ಅದನ್ನ ಆಚಾಚದನ್ನ ಬರಲ್ಲ. ದೋನ್ ಹೇ ಯಾಂದ್ರ ಈ ತರ. ದೋನ್ಹೆ ಅವರಿಬ್ಬರು. ಪುರುಷನಾಮ ಪುರುಷ ಪ್ರಭು ವಿಷ್ಣು ಎಂದು ಪ್ರಸಿದ್ಧರು. ಸೇಯಿ ಅವರ, ದುಯಿ ಎರಡು, ಯಾಂಜರ ಅಂಶ ಯಾರ ಸ್ವಂಶ ವಿಸ್ತರಣೆಗಳು. ಯಾಂದ್ರ ನೋಡಿ ಎಲ್ಲ ಕಡೆ ಯಾಂಜರ. ಓಕೆ. ಮತ್ತೆ ಯಾಂಜರ ಅಂಶ ಯಾರ ಸ್ವಂಶ ವಿಸ್ತರಣೆಗಳು. ವಿಷ್ಣು ವಿಶ್ವಧಾಮ ಸಮಸ್ತ ಬ್ರಹ್ಮಾಂಡದ ಧಾಮವಾದ ವಿಷ್ಣು ಪ್ರಭು ವಿಷ್ಣು. ಅನುವಾದ: ಪ್ರಭುಪಾದವರಿಂದ ಪ್ರಭುಪಾದವರಿಗೆ ಜಯವಾಗಲಿ. ಗರ್ಭೋದಕ ಶಾಹಿ ಮತ್ತು ಕ್ಷೀರೋದಕ ಶಾಹಿ ಇವರಿಬ್ಬರನ್ನು ಪುರುಷರು ಎಂದು ಕರೆಯುತ್ತಾರೆ. ಅವರಿಬ್ಬರು ಪ್ರಥಮ ಪುರುಷನಾದ ಮತ್ತು ಸಮಸ್ತ ಬ್ರಹ್ಮಾಂಡಗಳಿಗೆ ಧಾಮವಾದ ಕಾರಣೋದಕ ಶಾಹಿ ವಿಷ್ಣುವಿನ ಸ್ವಂಶ ಭಾಗಗಳು. ಭಾವಾರ್ಥ: ಪುರುಷನ ಲಕ್ಷಣಗಳನ್ನು ಲಘು ಭಾಗವತಾಮೃತದಲ್ಲಿ ವರ್ಣಿಸಲಾಗಿದೆ. ದೇವೋತ್ತಮ ಪರಮ ಪುರುಷನ ಅವತಾರಗಳನ್ನು ವರ್ಣಿಸುವಾಗ
ಲೇಖಕರು ವಿಷ್ಣು ಪುರಾಣದಿಂದ 6.8.59 ಉದ್ಧರಿಸಿದ್ದಾರೆ. ಅಲ್ಲಿ ಹೀಗೆ ಹೇಳಿದೆ, ಸದಾ 6 ಐಹಿಕ ದ್ವಂದ್ವಗಳ ಕಾಲುಷ್ಯದಿಂದ ಮುಕ್ತನಾಗಿರುವ ಪುರುಷನಾದ ಪ್ರಭು ಕೃಷ್ಣನಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಅವನ ಸ್ವಾಂಶ ವಿಸ್ತರಣೆಯಾದ ಮಹಾವಿಷ್ಣುವು ಜಡ ವಸ್ತುವಿನ ಮೇಲೆ ತನ್ನ ಕಟಾಕ್ಷ ಬೀರಿ ಬ್ರಹ್ಮಾಂಡದ ಅಭಿವ್ಯಕ್ತಿಯನ್ನು ಸೃಷ್ಟಿಸುತ್ತಾನೆ. ಅವನು ನಾನಾ ದಿವ್ಯ ರೂಪಗಳಲ್ಲಿ ತನ್ನನ್ನು ತಾನೇ ವಿಸ್ತರಿಸಿಕೊಳ್ಳುತ್ತಾನೆ. ಅವುಗಳೆಲ್ಲವೂ ಒಂದೇ ಬೇರೆಯಲ್ಲ. ಅವನು ಸಕಲ ಜೀವಿಗಳಿಗೆ ಪ್ರಭು. ಅವನು ಸದಾ ಐಹಿಕ ಶಕ್ತಿಯ ಕಾಲುಷ್ಯದಿಂದ ಮುಕ್ತ. ಅವನು ಈ ಐಹಿಕ ಪ್ರಪಂಚಕ್ಕೆ ಅವತರಿಸಿದಾಗ ನಮ್ಮಲ್ಲೇ ಒಬ್ಬರಂತೆಯೇ ಕಾಣುತ್ತಾನೆ. ಅವನಲ್ಲಾದರೂ ವಿಶಾಶ್ವತವಾದ ಆಧ್ಯಾತ್ಮಿಕ ಆನಂದಮಯ ಲೋಕೋತ್ತರ ರೂಪವಿದೆ. ಈ ಹೇಳಿಕೆಯನ್ನು ಸಮಾರೋಪಗೊಳಿಸುತ್ತಾ ರೂಪ ಗೋಸ್ವಾಮಿಯವರು ಐಹಿಕ ಶಕ್ತಿಯ ಸಹಕಾರದೊಡನೆ ಕಾರ್ಯನಿರ್ವಹಿಸುವ ದೇವೋತ್ತಮ ಪರಮ ಪುರುಷನ ಸ್ವಾಂಶ ವಿಸ್ತರಣೆಯನ್ನು ಪುರುಷ ಎಂದು ಕರೆಯುತ್ತಾರೆ ಎಂಬ ತೀರ್ಮಾನಕ್ಕೆ ಬಂದಿದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಈ 3 ವಿಷ್ಣುಗಳು ಅಂದ್ರೆ ಕಾರಣೋದಕಶಾಯ ವಿಷ್ಣು, ಗರ್ಭೋದಕಶಾಯ ವಿಷ್ಣು, ಕ್ಷೀರೋದಕಶಾಯಿ ವಿಷ್ಣು. ಇವರು ಕಾರಣೋದಕಶಾಯಿ ವಿಷ್ಣುವಿನ ಇಂದ ಎಕ್ಸ್ಪ್ಯಾನ್ಷನ್ ಆಗಿ ಗರ್ಭೋದಕಶಾಯಿ ಮತ್ತೆ ಕ್ಷೀರೋದಕಶಾಯಿ ವಿಷ್ಣು ಆಗಿ ಬಂದಿದ್ದಾರೆ. ಅಂದ್ರೆ ಮೊದಲ ವಿಸ್ತರಣೆ ಪುರುಷನಿಂದ ಈ ಗರ್ಭೋದಕಶಾಯಿ ಮತ್ತೆ ಕ್ಷೀರೋದಕಶಾಯಿ ವಿಷ್ಣು ಬಂದಿದ್ದಾರೆ. ಈ ಕಾರಣೋದಕಶಾಯಿ ವಿಷ್ಣು ಯಾರು ಅಂದ್ರೆ ಅವನು ಎಲ್ಲಾ ಬ್ರಹ್ಮಾಂಡಗಳಿಗೆ ಆಶ್ರಯ ಕೊಡುವಂತವ್ರು. ಈ 3 ಪುರುಷರು ಸಹ ಸೇರ್ಕೊಂಡು ಸೃಷ್ಟಿ ಸ್ಥಿತಿ ಲಯದ ಕಾರ್ಯವನ್ನು ಮಾಡ್ತಾರೆ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ನಾವೀಗ 73ರಿಂದ 76 ಶ್ಲೋಕದವರೆಗೂ ನೋಡಿದ್ರೆ ಏನ್ ತಿಳ್ಕೊಂಡ್ವಿ ಅಂದ್ರೆ ಶ್ರೀಕೃಷ್ಣನೇ ಆದಿಪುರುಷ, ಶ್ರೀ ಬಲರಾಮ ಅವನ ಮೊದಲನೇ ವಿಸ್ತರಣೆ, ಮಹಾಸಂಕರ್ಷಣ ಮುಂದಿನ ವಿಸ್ತರಣೆ, ಮಹಾವಿಷ್ಣು ಕಾರಣೋದಕಶಾಯಿ ವಿಷ್ಣು ಇವನು ಕಲಾದ ಭಾಗದ ಒಂದು ಭಾಗ, ಅಂಶದ ಅಂಶ. ಇವನು ಗರ್ಭೋದಕಶಾಯ ವಿಷ್ಣು ಪ್ರತಿ ಬ್ರಹ್ಮಾಂಡವನ್ನು ಪ್ರವೇಶ ಮಾಡ್ತಾರೆ. ಕ್ಷೀರೋದಕಶಾಯ ವಿಷ್ಣು ಹೃದಯದಲ್ಲಿರುವ ಪರಮಾತ್ಮನಾಗಿ ಎಲ್ಲಾ ಜೀವಿಗಳಲ್ಲೂ ಇರ್ತಾರೆ. ಮತ್ತೆ ಭಾವಾರ್ಥದಲ್ಲಿ ಹೇಳ್ತಾ ಇದ್ರೆ ಈ ಪುರುಷ ತತ್ವದ ಈ 3 ಅಂಶಗಳನ್ನ ಈ ಶ್ರೀಕೃಷ್ಣನ ಮಹಿಮೆಯನ್ನ ಪುರುಷೋತ್ತಮ ಸರ್ವೋತ್ತಮ ಪುರುಷ ಇವನು. ಅವನ ಸ್ವರೂಪ ಯಾವಾಗ್ಲೂ ಹೆಂಗಿರುತ್ತೆ ಅಂತಂದ್ರೆ ಅವನ ಸ್ವರೂಪ ನಿತ್ಯ ಸಚ್ಚಿದಾನಂದ ಸ್ವರೂಪ, ನಿತ್ಯ ಚಿದಾನಂದ ಮತ್ತೆ ಆಧ್ಯಾತ್ಮಿಕವಾಗಿರುತ್ತೆ ಅವನ ಸ್ವರೂಪ. ಈ ಮಹಾವಿಷ್ಣುವಿನ ಕಾರ್ಯ ಏನು ಅಂದ್ರೆ ಶ್ರೀಕೃಷ್ಣನ ಪೂರ್ಣಾಂಶದ ವಿಸ್ತರಣೆ. ಅವನು ಮಾಯೆಯ ಮೇಲೆ ದೃಷ್ಟಿ ಮಾಡ್ತಾನೆ, ಅದ್ರ ಮೂಲಕ ಸೃಷ್ಟಿ ಅನ್ನೋದನ್ನ ಪ್ರಾರಂಭ ಮಾಡ್ತಾನೆ. ಸೃಷ್ಟಿ ಅವನ ದೃಷ್ಟಿಪಾತದಿಂದ ಈ ಸೃಷ್ಟಿ ಅನ್ನೋದು ನಡೆಯುತ್ತೆ. ಅವನು ಅನೇಕ ರೂಪಗಳಲ್ಲಿ ವಿಸ್ತರಣೆಗೊಳ್ತಾರೆ. ಅವನ ಎಲ್ಲಾ ರೂಪಗಳು ಒಂದೇ ಸ್ವರೂಪದಲ್ಲಿ ಒಂದೇ ಇರುತ್ತೆ, ಗುಣದಲ್ಲಿ ಸಮಾನ ಇರುತ್ತೆ, ಯಾವ್ದ್ರಲ್ಲೂ ಪರಸ್ಪರ ಭೇದ ಅನ್ನೋದು ಇರಲ್ಲ. ಇವನು ಎಲ್ಲಾ ಜೀವಿಗಳ ಸ್ವಾಮಿ. ಈ ಜೀವಿಗಳು ಅವನ ಶಕ್ತಿಯ ಭಾಗಗಳು. ಇಲ್ಲಿ ಭಗವಂತ ಇವನನ್ನ ಇಲ್ಲಿರೋ ಎಲ್ಲರೂ ಸಹ ಇವರು ಭಗವಂತನ ಮಾಯೆಯಿಂದ ಇವರೆಲ್ಲರೂ ಸದಾ ಮುಕ್ತರಾಗಿರ್ತಾರೆ, ಸ್ವತಂತ್ರವಾಗಿರ್ತಾರೆ. ಅವ್ರು ಯಾವತ್ತೂ ಬಂಧನಕ್ಕೊಳಗಾಗಲ್ಲ. ಈ ಭೌತಿಕ ಪ್ರಕೃತಿಗೆ ಬಂಧನಕ್ಕೆ ಈ ಜೀವಿಗಳು ಯಾರು ಒಳಗಾಗೋದಿಲ್ಲ. ಈ ಅವತಾರದ ರಹಸ್ಯ ಅಂದ್ರೆ ಭಗವಂತ ಈ ಲೋಕದಲ್ಲಿ ಅವತಾರ ಮಾಡಿದಾಗ ಅವನು ಸಾಮಾನ್ಯವಾಗಿ ನಮ್ಮ ದೇಹ ತರನೇ ಇರ್ಬೋದು, ಆದ್ರೆ ಅವನದ್ದು ಭೌತಿಕ ದೇಹ ಅಲ್ಲ, ಅವನದು ಆಧ್ಯಾತ್ಮಿಕ ದೇಹ. ಆದ್ರೆ ನಮ್ಮದು ಭೌತಿಕ ದೇಹ ಆಗಿರುತ್ತೆ. ಅವನದು ಇಲ್ಲಿ ಬಂದ್ರೂ ಸಹ ಅವನು ಆಧ್ಯಾತ್ಮಿಕ ದೇಹದಲ್ಲೇ ಇರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕದಲ್ಲೇ ಇರ್ತಾರೆ ಅಂದ್ರೆ ಮಾಯೆ ಪ್ರಭಾವಕ್ಕೆ ಅವರು ಒಳಗಾಗೋದಿಲ್ಲ. ನಾವು ಮಾಯೆ ಪ್ರಭಾವಕ್ಕೆ ಒಳಗಾಗ್ತೀವಿ ಜೀವಿಗಳು. ಇಲ್ಲಿ ರೂಪ ಗೋಸ್ವಾಮಿಯವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಈ ಪುರುಷ ಪದದ ಅರ್ಥ ಏನಪ್ಪಾ ಅಂದ್ರೆ ಇವನು ಭಗವಂತನ ಆಂಶಿಕ ವಿಸ್ತರಣೆ. ಇವನನ್ನೇ ನಾವು ಪುರುಷ ಅಂತ ಕರೆಯೋದು. ಇವನಿಂದನೇ ಮುಂದಿನ ಸೃಷ್ಟಿ ಕಾರ್ಯ ಎಲ್ಲ ನಡೀತಾ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಕೃಷ್ಣ ಮೂಲ ಕಾರಣ ಆದ್ರೆ ಮಹಾವಿಷ್ಣು ಸೃಷ್ಟಿಯ ಪ್ರಾರಂಭ ಮಾಡುವ ಪುರುಷ. ಈ ಪುರುಷ ಮಾಯೆಯೊಂದಿಗೆ ಸೇರ್ಕೊಂಡು ಮುಂದಿನ ಕಾರ್ಯಗಳನ್ನೆಲ್ಲ ಸೃಷ್ಟಿಯನ್ನ ಕಾರ್ಯಗಳನ್ನೆಲ್ಲ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಐಹಿಕ ದ್ವಂದ್ವಗಳ ಬಗ್ಗೆ ಹೇಳಿ ಹರೇ ಕೃಷ್ಣ ಮಾತಾಜಿ. ಏನ್ ಮಾತಾಜಿ? ಅಲ್ಲಿ 6 ಐಹಿಕ ದ್ವಂದ್ವಗಳು ಅಂತ ಇದೆ ಮಾತಾಜಿ. ಮಾತಾಜಿ ಹುಡ್ತಾರೆ ಮತ್ತೆ ಬೆಳೀತಾರೆ. 6 ಐಹಿಕ ದ್ವಂದ್ವಗಳ ಮುಕ್ತರಾಗಿರುವ ಮಹಾಪುರುಷರು. ಹಾ, ಇಲ್ಲಿ 6 ಐಹಿಕ ದ್ವಂದ್ವಗಳ ಬಗ್ಗೆ ಸ್ವಲ್ಪ ವಿವರಣೆ ಹೇಳಿ.
ಅಂದ್ರೆ 6 ದ್ವಂದ್ವಗಳು ಅಂದ್ರೆ ಮಾತಾಜಿ ಹರ್ಷ, ಶೋಕ, ಉಷ್ಣ, ಶೀತ ಈ ತರ ದ್ವಂದ್ವಗಳಿಂದ ಅವರು ಅಂದ್ರೆ ಮುಕ್ತರಾಗಿರ್ತಾರೆ. ಅದರಲ್ಲಿ 6 ಐಹಿಕ ದ್ವಂದ್ವಗಳನ್ನು ವಿವರಿಸಬೇಕು. ಹರೇ ಕೃಷ್ಣ. ಮಾತಾಜಿ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಮಾತಾಜಿ. ಅಲ್ಲಿ 6 ಐಹಿಕ ದ್ವಂದ್ವಗಳಂತಂದ್ರೆ ಅಲ್ಲಿ ಅಂದ್ರೆ ಒಂದು ನಮಗೆ ಇದು ಸುಖ ದುಃಖ, ಜನ್ಮ ಮೃತ್ಯು, ಶೀತ ಉಷ್ಣ, ಇದು ಎಲ್ಲ 2 ಹೇಳಿದೆ. ಹಾ, ಗೌರವ ಸಲ ಇದೆಲ್ಲ ದ್ವಂದ್ವ. ಸೊ ಇದೆಲ್ಲ 6 ಇದೆಯಂತೆ. 6 ಮಾತಾಜಿ ಇದಿರ್ಬೇಕಲ್ಲ, 6 ಹುಟ್ಟುತ್ತಾರೆ ಮತ್ತೆ ಬೆಳಿತಾರೆ, ಅದಿರ್ಬೇಕಲ್ಲ 6 ಐಹಿಕ ದ್ವಂದ್ವಗಳ ಅದು ದ್ವಂದ್ವ ಅಲ್ಲ, ಅದು ಅವೆಲ್ಲ ಇದು ಮಾರ್ಪಾಡುಗಳು. 6 ಅವಸ್ಥೆಗಳು. 6 ಹೇಗೆ ಬರುತ್ತೆ ಮಾತಾಜಿ? ದ್ವಂದ್ವಗಳು ಅಂದಾಗ 6 ಹೇಗೆ ಬರುತ್ತೆ? ದ್ವಂದ್ವಗಳು ಬೇಕಾದಷ್ಟಿದೆ ಅಲ್ವಾ? ದ್ವಂದ್ವ ಇದರಲ್ಲಿ ಬೇಸಿಕ್ 6 ಅಂತ ಹೇಳ್ತಾರೆ, ಪ್ರೈಮರಿ ಮಟೀರಿಯಲ್ ಡುವಾಲಿಟೀಸ್. 6 ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 6 ಐಹಿಕ ದ್ವಂದ್ವಗಳು ಅಂದ್ರೆ ದ್ವಂದ್ವಗಳು ಅನೇಕ ಇವೆ, ಆದರೆ ಪ್ರೈಮರಿ ಮೂಲ ದ್ವಂದ್ವಗಳು 6. ಮೂಲ ದ್ವಂದ್ವಗಳು ಅಂದ್ರೆ ಯಾರಂದ್ರೆ ಇಲ್ಲಿ ಜೀವಿಗೆ ಹುಟ್ಟು ಸಾವು, ಮತ್ತೆ ಸುಖ ದುಃಖ, ಶೀತ ಉಷ್ಣ, ಆಮೇಲೆ ಇದು ಗೌರವ, ಇದು ಹುಟ್ಟು ಸಾವು, ಇನ್ನ ಒಂದಿದೆ ಏನೋ ಇದೆ ಅದರಲ್ಲಿ 6 ಇದೆ. ಒಟ್ಟು 6 ಇದೆ. ಅದು 6 ಈ ಭಗವಂತನ ಇದಕ್ಕೆ ಬರೋದಿಲ್ಲ, ವಿಸ್ತರಣೆಗಳಿಗೆ, ಸ್ವಾಂಶ ವಿಸ್ತರಣೆಗಳಿಗೆ. ಮತ್ತೆ ಇದು ನೀವು ಹೇಳ್ತಾ ಇರತಕ್ಕಂಥದ್ದು 6 ಅದು ಮಾರ್ಪಾಡುಗಳು. ನೀವು ಹೇಳಿದಿರಲ್ವಾ, ಹುಟ್ಟುತ್ತಾರೆ, ಬೆಳೆಯುತ್ತಾರೆ, ಉತ್ಪತ್ತಿ ಮಾಡುತ್ತಾರೆ, ಮತ್ತೆ ಸ್ವಲ್ಪ ಕಾಲ ಉಳಿಯುತ್ತಾರೆ, ಕ್ಷೀಣಿಸುತ್ತಾರೆ, ಮತ್ತೆ ಇಲ್ಲವಾಗುತ್ತಾರೆ ಅಲ್ವಾ. ಅದು ಭೌತಿಕ ಪ್ರಕೃತಿಯಲ್ಲಿ ಬರ್ತಕ್ಕಂತಹ 6 ಮಾರ್ಪಾಡುಗಳು. ಆದ್ರೆ ಇಲ್ಲಿ ಹೇಳಿರೋದು 6 ಐಹಿಕ ದ್ವಂದ್ವಗಳು. ಅದು ಒಂದಿದನ್ನು ತೋರಿಸಿ ಮಾತಾಜಿ, ಅದರಲ್ಲಿ 6 ಐಹಿಕ ದ್ವಂದ್ವಗಳು ಅಂತ ಬಂದಿದೆ ಒಂದು ವರ್ಡಿಂಗು. ಒಂದು ನೋಡಿ, ಇದ್ರಲ್ಲಿ 6 ಐಹಿಕ ದ್ವಂದ್ವಗಳು ಅಂತ ಇದೆ, ಮೇಲೆ ಹೋಗಿ. ವಿಷ್ಣು ಪುರಾಣದಿಂದ 6 ಐಹಿಕ ದ್ವಂದ್ವಗಳ ಕಾಲುಷ್ಯದಿಂದ ಮುಕ್ತನಾಗಿರುವ ಪುರುಷೋತ್ತಮನಾದ ಪರಮಪ್ರಭು ಕೃಷ್ಣನಿಗೆ ನನ್ನ ಗೌರವಪೂರ್ಣ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಅವನ ಸ್ವಾಂಶ ವಿಸ್ತರಣೆಯಾದ 6 ಐಹಿಕ ದ್ವಂದ್ವಗಳು, ಇದು ಮೂಲ ದ್ವಂದ್ವಗಳು, ಪ್ರೈಮರಿ ದ್ವಂದ್ವಗಳು ಸಾವಿರಾರು ಇರ್ತವೆ, ಆದ್ರೆ ಇಲ್ಲಿ 6 ಪ್ರೈಮರಿ ಅಂತೆ. ಅದೇ ಅಷ್ಟೇ, ಅದರಲ್ಲಿ ಅದನ್ನ ನಂಗೆ ತಿಳ್ಕೊಳ್ಬೇಕಾಗಿತ್ತು ಅಷ್ಟೇ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 77. ವಿಷ್ಣೋಸ್ತು ತ್ರೀಣಿ ರೂಪಾಣಿ ಪುರುಷಾಖ್ಯಾನಿ ಅತೋ ವಿದುಃ ಏಕಂ ತು ಮಹಸ್ರಷ್ಟಾ ದ್ವಿತೀಯಂ ಅಂಡ ಸಂಸ್ಥಿತಂ ತೃತೀಯಂ ಸರ್ವಭೂತಸ್ಥಂ ತಾನಿ ಜ್ಞಾತ್ವಾ ವಿಮುಚ್ಯತೆ. ಹರೇ ಕೃಷ್ಣ ಮಾತಾಜಿ. ವಿಷ್ಣೋಸ್ತು ತ್ರೀಣಿ ರೂಪಾಣಿ ಪುರುಷಾಖ್ಯಾನಿ ಅತೋ ವಿದುಃ ಏಕಂ ತು ಮಹತ್ಸೃಷ್ಟೋ ದ್ವಿತೀಯಂ ತು ಅಂಡ ಸಂಸ್ಥಿತಂ ತೃತೀಯಂ ಸರ್ವಭೂತಸ್ಥಂ ತಾನಿ ಜ್ಞಾತ್ವಾ ವಿಮುಚ್ಯತೆ. ವಿಷ್ಣು ಪ್ರಭು ವಿಷ್ಣುವಿನ ತು ನಿಶ್ಚಯವಾಗಿ ತ್ರೀಣಿ ಮೂರು ರೂಪಾಣಿ ರೂಪಗಳು, ಪುರುಷ ಹಾಕ್ಯಾನಿ ಪುರುಷ ಎಂದು ಪ್ರಖ್ಯಾತವಾದ, ಅಥೋ ಹೇಗೆ ವಿದುಹು ಅವರಿಗೆ ಗೊತ್ತು, ಏಕಂ ಅವರಲ್ಲಿ ಒಬ್ಬರು, ತು ಆದರೆ, ಮಹತ್ ಸೃಷ್ಟ ಸಮಸ್ತ ಐಹಿಕ ಶಕ್ತಿಯ ಸೃಷ್ಟಿಕರ್ತ, ದ್ವಿತೀಯಂ ಎರಡನೆಯ, ತು ಆದರೆ, ಅಂಡ ಸಂಸ್ಥಿತಂ ಬ್ರಹ್ಮಾಂಡದೊಳಗೆ ಇರುವ, ತೃತೀಯಂ ಮೂರನೆಯ, ಸರ್ವಭೂತಸ್ಥಂ ಸಮಸ್ತ ಜೀವಿಗಳ ಹೃದಯಗಳಲ್ಲಿ, ತಾನೇ ಈ ಮೂರು ಜ್ಞಾತ್ವ ತಿಳಿದು, ವಿಮುಚ್ಯತೆ ಮುಕ್ತಿಯನ್ನು ಪಡೆಯುತ್ತಾನೆ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ವಿಷ್ಣುವಿಗೆ ಪುರುಷರು ಎಂಬ 3 ರೂಪಗಳಿವೆ. ಮೊದಲನೆಯವನಾದ ಮಹಾವಿಷ್ಣು ಸಮಸ್ತ ಐಹಿಕ ಶಕ್ತಿಯ ಸೃಷ್ಟಿಕರ್ತ ಮಹತ್. ಎರಡನೆಯವನು ಗರ್ಭೋದಕ ಶಾಯಿ, ಅವನು ಪ್ರತಿಯೊಂದು ಬ್ರಹ್ಮಾಂಡದ ಒಳಗೂ ಇರುತ್ತಾನೆ. ಮೂರನೆಯವನು ಕ್ಷೀರೋದಕ ಶಾಯಿ, ಅವನು ಪ್ರತಿಯೊಂದು ಜೀವಿಯ ಹೃದಯದಲ್ಲೂ ವಾಸ ಮಾಡುತ್ತಾನೆ. ಈ ಮೂರನ್ನು ಅರ್ಥ ಮಾಡಿಕೊಂಡವನು ಮಾಯೆಯ ಹಿಡಿತದಿಂದ ಬಿಡುಗಡೆ ಹೊಂದುತ್ತಾನೆ. ಭಾವಾರ್ಥ: ಈ ಶ್ಲೋಕವು ಲಘು ಭಾಗವತಾಮೃತದಲ್ಲಿ ಕಂಡು ಬರುತ್ತದೆ. ಪೂರ್ವಕಾಂಡ 33ರಲ್ಲಿ ಅದನ್ನು ಸಾತ್ವತ ತಂತ್ರದಿಂದ ಉದ್ಧರಿಸಲಾಗಿದೆ. ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಅಷ್ಟೇ ಇರೋದು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ.
ಅಂದ್ರೆ ಈ ಶ್ಲೋಕದಲ್ಲಿ ಹೇಳ್ತಾರೆ, ವಿಷ್ಣು ಅಂತ ಕರೀತಾರಲ್ಲ ಪುರುಷ, ಅವನಿಗೆ 3 ರೂಪ ಇದೆ. ಮೊದಲನೆಯದು ಮಹಾವಿಷ್ಣು, ಮಹಾತತ್ವದ ಸೃಷ್ಟಿಕರ್ತ. ಎರಡನೆಯವನು ಗರ್ಭೋದಕಶಾಹಿ ವಿಷ್ಣು, ಅವನು ಪ್ರತಿ ಬ್ರಹ್ಮಾಂಡದೊಳಗೆ ಇರ್ತಾನೆ. ಮೂರನೆಯವನು ಕ್ಷೀರೋದಕಶಾಹಿ ವಿಷ್ಣು, ಪ್ರತಿ ಜೀವಿಯ ಹೃದಯದಲ್ಲಿ ಇರ್ತಾನೆ. ಈ 3 ರೂಪಗಳ ಬಗ್ಗೆ ತಿಳ್ಕೊಂಡವನು ಈ ಮಾಯೆ ಪ್ರಭಾವದಿಂದ ಮುಕ್ತನಾಗಿ ಮುಕ್ತನಾಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ವಿಷ್ಣುವಿಗೆ 3 ರೂಪ ಇದೆ. ಆ 3 ರೂಪಗಳಿಗೆ ವಿಸ್ತರಿಸ್ತಾರೆ. ಅವ್ರು ಯಾರು ಅಂದ್ರೆ ಮಹಾವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು. ಈ ಮೊದಲನೇ ಪುರುಷ ಮಹತ್ ಅಂದ್ರೆ ಸೃಷ್ಟಿಕರ್ತ, ಕಾರಣಶಯನದಲ್ಲಿ ಇರ್ತಾರೆ. ಅವರು ಉಸಿರಿನಿಂದ ಅನೇಕ ಬ್ರಹ್ಮಾಂಡಗಳನ್ನ ಉತ್ಪತ್ತಿ ಮಾಡ್ತಾರೆ. ಎರಡನೇ ಪುರುಷ ಗರ್ಭೋದಕಶಾಹಿ ವಿಷ್ಣು, ಇವರು ಪ್ರತಿ ಬ್ರಹ್ಮಾಂಡದ ಒಳಗೆ ಪ್ರವೇಶ ಮಾಡ್ತಾರೆ. ಇವರು ಬ್ರಹ್ಮನ ಜನನಕ್ಕೂ ಸಹ ಕಾರಣ ಇವರೇ. ಇವರು ಬ್ರಹ್ಮಾಂಡದೊಳಗಿನ ವ್ಯವಸ್ಥೆ ಇವರಿಂದ ಪ್ರಾರಂಭ ಆಗುತ್ತೆ. ಮುಂದೆ ಕ್ಷೀರೋದಕಶಾಹಿ ವಿಷ್ಣು, ಇವರು 3ನೇ ಪುರುಷ. ಇವರು ಪ್ರತಿ ಜೀವಿಯ ಹೃದಯದಲ್ಲಿ ಇರುವವರು. ಇವರು ಪರಮಾತ್ಮ ರೂಪರಾಗಿ ಇಲ್ಲಿ ಪ್ರತಿ ಜೀವಿ ಏನೇನು ಕೆಲಸ ಮಾಡುತ್ತೆ ಅದಕ್ಕೆ ಸಾಕ್ಷಿಯಾಗಿರ್ತಾರೆ. ಸಾಕ್ಷಿಯಾಗಿ ಅವರು ಇರ್ತಾರೆ. ಈ ಸಿದ್ಧಾಂತವನ್ನ ಯಾರು ತಿಳ್ಕೊತಾರೆ ಅವರು ಮಾಯೆಯಿಂದ ಮುಕ್ತರಾಗ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಇದಕ್ಕೆ ಶಾಸ್ತ್ರ ಪ್ರಾಮಾಣ್ಯ ಲಘು ಭಾಗವತಾಮೃತದಲ್ಲಿ ಉಲ್ಲೇಖ ಆಗಿದೆಯಂತೆ. ಅದರ ಮೂಲವಾದ ಶಾಶ್ವತ ಸಂಹಿತೆಯಿಂದ ಬಂದಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ತಂಜರೆ ಕೃಷ್ಣೇರ ಕಾಲ ಕರಿ ಮತ್ಸ್ಯ ಕೂರ್ಮಾದಿ ಅವತಾರೆ ರತಿಂಜ ಅವತಾರಿ. ಮಂಜುಳಾ ಸುರೇಶ್ ಮತ್ತೆ ಲಲಿತಾ ಮಾತಾಜಿ ಇಬ್ಬರಾಗೊಬ್ರು. ಯದ್ಯಾಪಿ ಕಹಿಯೇ ತಂಗ್ನೇರ ಕೃಷ್ಣೇರ ಕಲಕರಿ ಮತ್ಸ್ಯ ಕೂರ್ಮಾದಿ ಅವತೇರ ತಿಂಹೋ ಅವತಾರಿ. ಯದ್ಯಾಪಿ ಆದರೂ ಕಹಿಯೇ ನಾನು ಹೇಳುತ್ತೇನೆ, ತಾಂಗ್ರೆ ಅವನಿಗೆ, ಕೃಷ್ಣೇರ ಪ್ರಭು ಕೃಷ್ಣನ, ಕಲಾ ಅಂಶದ ಅಂಶ, ಕರಿ ಮಾಡುವುದು, ಮತ್ಸ್ಯಾವತಾರ, ಕೂರ್ಮ ಆದಿ ಕೂರ್ಮಾವತಾರವೇ ಮುಂತಾಗಿ ಅವತಾರೇರ ಈ ಎಲ್ಲ ಅವತಾರಗಳ ತಿಂಹೋ ಅವನು ಅವತಾರಿ ಮೂಲ ಆಕಾರ. ಅನುವಾದ ಶ್ರೀಲ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಕ್ಷೀರೋದಕಶಾಹಿ ವಿಷ್ಣುವನ್ನು ಪ್ರಭು ಕೃಷ್ಣನ ಒಂದು ಕಲಾ ಎಂದು ಕರೆಯಲಾದರೂ ಅವನು ಮತ್ಸ್ಯ, ಕೂರ್ಮ ಮತ್ತು ಇತರ ಅವತಾರಗಳ ಆಕಾರನಾಗಿದ್ದಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಕಾರಣೋದಕಶಾಹಿ ವಿಷ್ಣುವನ್ನ ಕಲಾ ಅಂದ್ರೆ ಭಾಗದ ಒಂದು ಭಾಗ ಅಂತ ಕರೆಯುತ್ತಾದ್ರೇನು ಅವನೇ ಯಾವ್ದಕ್ಕೆ ಮತ್ಸ್ಯ, ಕೂರ್ಮ ಮುಂತಾದ ಈ ಥರ ಯಾವ್ಯಾವ್ದು ಅವತಾರ ಬರುತ್ತೋ ಈ ಅವತಾರಗಳಿಗೆ ಮೂಲ ಇವನಿಂದನೇ ಬರುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಈ ಕಾರಣೋದಕಶಾಹಿ ವಿಷ್ಣುವಿನ ಸ್ಥಾನ ಏನಪ್ಪಾ ಅಂದ್ರೆ ಅವನು ಶ್ರೀಕೃಷ್ಣನ ಕಲಾ ಅಂದ್ರೆ ಭಾಗದ ಭಾಗ. ಆದರೂ ಅವನ ವಿಸ್ತರಣೆಯಲ್ಲಿ ಮಹತ್ವವಾದ ಸ್ಥಾನ ಅವನಿಗಿದೆ. ಯಾಕೆ ಅಂದ್ರೆ ಅವನ ಮೂಲಕನೇ ಈ ಎಲ್ಲ ಅವತಾರಗಳು ಬರ್ತಾ ಇದೆ. ಈ ಎಲ್ಲ ಅವತಾರಗಳು ಕಾರಣೋದಕಶಾಹಿ ವಿಷ್ಣುವಿಂದನೇ ಬರುತ್ತೆ. ಅವತಾರಿ ಅಂದ್ರೆ ಈ ಅವತಾರಗಳ ಮೂಲ ಆಗಿರೋದ್ರಿಂದ ಅವನಿಗೆ ಅವತಾರಿ ಅಂತ ಕರೀತಾ ಇದ್ದಾರೆ. ಈ ಕಾರಣೋದಕಶಾಹಿ ವಿಷ್ಣು ಈ ಅವತಾರಗಳ ಮೂಲ ಸ್ವರೂಪ ಇವನಾಗಿರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕಾರಣೋದಕಶಾಹಿ ವಿಷ್ಣು ಅವನ ವಿಸ್ತರಣೆ. ಆದರೆ ಸೃಷ್ಟಿ ಅವತಾರಗಳ ಕಾರ್ಯದಲ್ಲಿ ಇವನು ಮುಖ್ಯವಾದ ಪಾತ್ರವನ್ನು ವಹಿಸೋದ್ರಿಂದ ಇವನು ಕಲಾ ಅಂಶದ ಅಂಶವಾಗಿದ್ದರೂ ಇವನು ಸಾಮಾನ್ಯ ಅಲ್ಲ. ಇವನ ಹತ್ರ ಸಂಪೂರ್ಣ ದೈವಿಕ ಶಕ್ತಿ ಇದೆ. ಈ ಎಲ್ಲ ಅವತಾರಗಳನ್ನು ಪ್ರಕಟಿಸುವಂತ ಸಾಮರ್ಥ್ಯ ಅವರಿಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕಾರಣೋದಕಶಾಹಿ ವಿಷ್ಣು ಕೃಷ್ಣನ ವಿಸ್ತರಣೆ, ಆದ್ರೆ ಅವನು ಎಲ್ಲ ಅವತಾರಗಳ ಅವತಾರಗಳ ಅವತಾರಿ ಅಂದ್ರೆ ಮೂಲ ಆಗಿರೋದ್ರಿಂದ ಅವನಿಗೆ ಅವತಾರಿ ಅಂತ ಕರೀತಾರೆ. ಆದ್ರಿಂದ ಅವನ ಸ್ಥಾನ ಉನ್ನತವಾಗಿರೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏತೆ ಚಾಂಶ ಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ ಇಂದ್ರಾರಿ ವ್ಯಾಕುಲಂ ಲೋಕಂ ಮೃದಯಂತಿ ಯುಗೆ ಯುಗೆ. ಏತೆ ಇವುಗಳು ಎಲ್ಲ, ಚ ಕೂಡ, ಅಂಶಕಲಾಹ ಅಂಶ ಅಥವಾ ಅಂಶದ ಅಂಶ, ಪುಂಸಃ ಪರಮಪುರುಷನ, ಕೃಷ್ಣಸ್ತು ಆದರೆ ಪ್ರಭು ಕೃಷ್ಣನು, ಭಗವಾನ್ ಮೂಲ ದೇವೋತ್ತಮ ಪುರುಷ, ಸ್ವಯಂ ಅವನೇ, ಇಂದ್ರ ಅರಿ ಅಸುರರು, ವ್ಯಾಕುಲಂ ವ್ಯಾಕುಲರಾದಾಗ, ಲೋಕಂ ಎಲ್ಲ ಲೋಕಗಳು, ಮೃದಯಂತಿ ಅವರನ್ನು ಸಂತೋಷಗೊಳಿಸುತ್ತವೆ, ಯುಗೆ ಯುಗೆ ಬೇರೆ ಬೇರೆ ಯುಗಗಳಲ್ಲಿ. ಅನುವಾದ:
ದೇವೋತ್ತಮನ ಈ ಎಲ್ಲ ಅವತಾರಗಳು ಪುರುಷ ಅವತಾರಗಳ ಸ್ವಾಂಶ ವಿಸ್ತರಣೆಗಳು ಅಥವಾ ಸ್ವಾಂಶ ವಿಸ್ತರಣೆಗಳ ಭಾಗಗಳು. ಆದರೆ ಕೃಷ್ಣನು ಸ್ವಯಂ ದೇವೋತ್ತಮ ಪರಮ ಪುರುಷ. ಅಥವಾ ಪ್ರತಿ ಯುಗಗಳಲ್ಲಿಯೂ ಇಂದ್ರನ ಶತ್ರುಗಳಿಂದ ಜಗತ್ತು ವ್ಯಾಕಲಗೊಂಡಿರುವಾಗ ಅವನು ತನ್ನ ವಿವಿಧ ರೂಪಗಳಿಂದ ಜಗತ್ತನ್ನು ಸಂರಕ್ಷಿಸುತ್ತಾನೆ. ಭಾವಾರ್ಥ: ಈ ಉದ್ಧರಣೆಯನ್ನು ಶ್ರೀಮದ್ ಭಾಗವತದಿಂದ ಆರಿಸಲಾಗಿದೆ. 1.3.28. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಹರೇ ಕೃಷ್ಣ, ಧನ್ಯವಾದ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಎಲ್ಲ ಪುರುಷಾವತಾರಗಳು ಅಂಶ ಭಾಗಗಳಾಗಿದೆ. ಆದರೆ ಸ್ವಯಂ ಶ್ರೀಕೃಷ್ಣನೇ ಸ್ವಯಂ ಮೂಲ ಭಗವಂತ, ಅವನೇ ಮೂಲ ಪುರುಷ, ಮೂಲ ಭಗವಂತ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣಸ್ತು ಭಗವಾನ್ ಸ್ವಯಂ, ಅವನೇ ಸ್ವಯಂ ಭಗವಂತ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಪ್ರತಿ ಯುಗದಲ್ಲೂ ಲೋಕ ರಕ್ಷಣೆಗಾಗಿ ಬರ್ತಾರಂತೆ. ಯಾವಾಗ ಇಲ್ಲಿ ಇಂದ್ರರು ಅಸುರರಿಂದ, ಅಂದ್ರೆ ಇಂದ್ರ ಅಂದ್ರೆ ದೇವತೆಗಳ ಪಕ್ಷ ವಹಿಸ್ಕೊಂಡು ಅವರು ಅಸುರರಿಂದ ಈ ಲೋಕ ಸಂಕಟಕ್ಕೊಳಗಾದಾಗ ಇಂದ್ರರ ರಕ್ಷಣೆಗೋಸ್ಕರ, ಅಂದ್ರೆ ದೇವತೆಗಳ ರಕ್ಷಣೆಗೋಸ್ಕರ ಭಗವಂತ ಬರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅವತಾರಗಳ ಸ್ವರೂಪ, ಎಲ್ಲ ಅವತಾರಗಳ ಈ ಅಂಶ ಅಥವಾ ಅಂಶದ ಭಾಗಗಳಾಗಿವೆ. ಆದ್ರೆ ಶ್ರೀಕೃಷ್ಣನ ಸ್ಥಾನ ಏನಿದೆ, ಯಾವಾಗ್ಲೂ ಅವನು ಮೂಲ ಪುರುಷ, ಅವನೇ ಮೂಲ ಭಗವಾನ್. ಅವನು ಯಾರ ವಿಸ್ತರಣೆನೂ ಅಲ್ಲ, ಅವನೇ ಎಲ್ಲ ವಿಸ್ತರಣೆಗಳ ಮೂಲ. ಅವನ ಅವತಾರಗಳಾಗಿ ಈ ಕಾರ್ಯಕ್ಕೆ ಯಾಕಪ್ಪ ಬರ್ತಾರೆ ಅಂದ್ರೆ ಲೋಕ ರಕ್ಷಣೆಗಾಗಿ, ದುಷ್ಟರನ್ನು ನಾಶ ಮಾಡೋದಕ್ಕೆ, ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೆ ಬರ್ತಾರೆ. ಅಂದ್ರೆ ಯುಗೆ ಅಂದ್ರೆ ಪ್ರತಿ ಯುಗದಲ್ಲೂ ಸಹ ಭಗವಂತ ಬಂದೇ ಬರ್ತಾರೆ. ಯಾವಾಗ ಬರ್ತಾರೆ, ಲೋಕ ರಕ್ಷಣೆ ಮಾಡಕ್ಕೆ ಬರ್ತಾರೆ. ಇಂದ್ರ ರಿವಾಕುಲ ಅಂದ್ರೆ ಅಸುರರು ಈ ಲೋಕನ ಕಷ್ಟಕ್ಕೆ ದೂಡಿದಾಗ ಯಾರು ದೇವತೆಗಳಿರ್ತಾರಲ್ಲ ಅವರ ರಕ್ಷಣೆಗೋಸ್ಕರ ಭಗವಂತ ಬರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಎಲ್ಲ ಅವತಾರಗಳು ಭಾಗಗಳ ಭಾಗ, ಆದ್ರೆ ಕೃಷ್ಣ ಅನ್ನೋನು ಮೂಲ ಪರಮ ಭಗವಾನ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಂತಿಮ ಸಾರಾಂಶ, ಎಷ್ಟೇ ಅವತಾರ ಇದ್ರು ಕೃಷ್ಣನ ಮೂಲ ರೂಪ ಅನ್ನೋದು ಸತ್ಯ. ಅವನೇ ಎಲ್ಲದಕ್ಕೂ ಮೂಲ ಕಾರಣ, ಅವನೇ ರಕ್ಷಕ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರತ್ನ ಬಸವರಾಜ್ ಮಾತಾಜಿ ಮತ್ತೆ ಉಮಾ ದೇವಿ ಮಾತಾಜಿ. ನಾನು ಓದಿಲ್ಲ ಮಾತಾಜಿ. ಸೇಯಿ ಪುರುಷ ಸೃಷ್ಟಿ ಸ್ಥಿತಿ ಪ್ರಲಯೇರ ಕರ್ತ, ನಾನಾ ಅವತಾರ ಕರೆ ಜಗತ್ತೇರ ಬರ್ತ. ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 80. ಸೇಹಿ ಪುರುಷ ಸೃಷ್ಟಿ ಸ್ಥಿತಿ ಪ್ರಲಯೇರ ಕರ್ತ, ನಾನಾ ಅವತಾರ ಕರೆ ಜಗತ್ತೇರ ಬರ್ತ. ಸೇಹಿ ಅದು ಪುರುಷ, ದೇವೋತ್ತಮ ಪುರುಷ. ಸೃಷ್ಟಿ ಸ್ಥಿತಿ ಪ್ರಲಯೇರ, ಸೃಷ್ಟಿ ಸ್ಥಿತಿ ಮತ್ತು ಲಯಗಳು. ಕರ್ತನು ನಾನಾ ಬಗೆಯ ಅವತಾರಗಳು ಕರೆ ಮಾಡುತ್ತಾನೆ. ಜಗತ್ತೇರ ಐಕ ಜಗತ್ತಿನ ಭರ್ತ, ಪಾಲಕ. ಮಾತಾಜಿ ಮೇಲ್ ಮಾಡ್ಬೇಕು ಮಾತಾಜಿ. ಅನುವಾದ: ಶ್ರೀಲ ಬಹುಪಾದರಿಗೆ ಜಯವಾಗಲಿ. ಆ ಪುರುಷನು ಕ್ಷೀರೋದಕಶಾಹಿ ವಿಷ್ಣು, ಸೃಷ್ಟಿ ಸ್ಥಿತಿ ಮತ್ತು ಲಯಗಳ ಕರ್ತೃವಾಗಿದ್ದಾನೆ. ಅವನು ಅನೇಕ ಅವತಾರಗಳೇ ತನ್ನನ್ನು ವ್ಯಕ್ತಗೊಳಿಸುತ್ತಾನೆ, ಏಕೆಂದರೆ ಅವನು ಜಗತ್ತಿನ ಪಾಲಕ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಪುರುಷ ಅಂದ್ರೆ ಯಾರು? ಕಾರಣೋದಕಶಾಹಿ ವಿಷ್ಣು. ಈ ಸೃಷ್ಟಿ ಸ್ಥಿತಿ ಪ್ರಳಯಕ್ಕೆ ಕರ್ತೃ, ಅವನೇ ಕಾರಣ ಆಗಿರ್ತಾನೆ. ಅವನು ಅನೇಕ ಅವತಾರಗಳನ್ನು ಧರಿಸಿ ಈ ಜಗತ್ತನ್ನ ಪಾಲನೆ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಕಾರಣೋದಕಶಾಹಿ ವಿಷ್ಣು ಮೂಲ ಪುರುಷ, ಅವನಿಂದ ಈ ಸೃಷ್ಟಿ ಸ್ಥಿತಿ ಪ್ರಳಯ ಎಲ್ಲದಕ್ಕೂ ಅವನೇ ಕಾರಣ. ಅವನು ಈ ಬ್ರಹ್ಮಾಂಡದ ಈ 3 ಕಾರ್ಯಗಳು ಅವನ ನಿಯಂತ್ರಣದಲ್ಲೇ ಇರ್ತವೆ. ಅವನು ಅವತಾರಗಳ ಉದ್ದೇಶ, ಭಗವಂತ ಅನೇಕ ಅವತಾರಗಳನ್ನ ಅವನ ಉದ್ದೇಶಕ್ಕೆ ಅಂದ್ರೆ ಲೋಕ ರಕ್ಷಣೆಗೋಸ್ಕರ ಮತ್ಸ್ಯ, ಕೂರ್ಮ, ವರಹ, ನರಸಿಂಹ ಮುಂತಾದ ಇತ್ಯಾದಿ ಅವತಾರಗಳಲ್ಲಿ ಬರ್ತಾನೆ. ಅವರ ಬರೋ ಕಾರಣ ಏನಾಗಿರುತ್ತೆ? ಲೋಕ ರಕ್ಷಣೆ ಮತ್ತು ಧರ್ಮ ಸ್ಥಾಪನೆ ಮಾಡೋದಾಗಿರುತ್ತೆ. ಇಲ್ಲಿ ಭರ್ತ ಅಂದ್ರೆ ಅವನು ಪಾಲಕ ಮತ್ತೆ ರಕ್ಷಕ. ಭಗವಂತ ಬರೀ ಸೃಷ್ಟಿಕರ್ತ ಅಲ್ಲ, ಅವನು ಪಾಲನೆಯನ್ನು ಮಾಡ್ತಾನೆ, ರಕ್ಷಣೆಯನ್ನು ಸಹ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ಒಂದು ಪುರುಷ, ಅನೇಕ ಅವತಾರಗಳು, ಎಲ್ಲ ಇದೆ. ಅಂದ್ರೆ ಮೂಲ ಶಕ್ತಿ, ಈ ಅವತಾರಗಳಿಗೆಲ್ಲ ಮೂಲ ಶಕ್ತಿ ಯಾರು ಅಂದ್ರೆ ಕಾರಣೋದಕಶಾಹಿ ವಿಷ್ಣು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮಾತಾಜಿ, ಮಧುಮಯಿ ಮಾತಾಜಿ, ಇಲ್ಲೆಲ್ಲ ಬುಕ್ ಕನ್ನಡದಲ್ಲಿ ಕ್ಷೀರೋದಕಶಾಹಿ ವಿಷ್ಣು ಕೊಟ್ಟಿದ್ದಾರೆ, ಇಂಗ್ಲಿಷ್ ಬುಕ್ ಅಲ್ಲಿ ಕಾರಣೋದಕಶಾಹಿ ವಿಷ್ಣು ಕೊಟ್ಟಿದ್ದಾರೆ. ಏನು ಮಾತಾಜಿ? ಹರೇ ಕೃಷ್ಣ. ಇದು ಕಾರಣ ಅನ್ನೋದು ಇಲ್ಲಿ
ಈ ಕನ್ನಡ ಬುಕ್ಕಲ್ಲೆಲ್ಲ ಹಾ ಕ್ಷೀರೋದಕ ಶಾಹಿ ವಿಷ್ಣು ಕೊಟ್ಟಿದ್ದಾರೆ, ಇಂಗ್ಲಿಷ್ ಅಲ್ಲೆಲ್ಲ ಕಾರಣೋದಕ ಶಾಹಿ ವಿಷ್ಣು ಕೊಟ್ಟಿದ್ದಾರೆ. ಕಾರಣೋದಕ ಶಾಹಿ ಗ್ರಾಸ್ ಹೆಂಗ್ ವಿಷ್ಣು ಡಿಫರೆಂಟ್ ಆಗ್ತದೆ? ಗ್ರಾಸ್ ಡಿಫರೆನ್ಸ್ ಅಲ್ವಾ? ಅಲ್ಲಿ ಕಾರಣೋದಕ ಶಾಹಿ ಅಂದ್ರೆ ಬೇರೆ, ಅವನು ಪ್ರಥಮ ಪುರುಷ, ಕ್ಷೀರೋದಕ ಶಾಹಿ ತೃತೀಯ ಪುರುಷ. ಸೊ ಹಾಗಾಗಿ ಅಷ್ಟು ಗ್ರಾಸ್ ಮಿಸ್ಟೇಕ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲಲ್ಲ. ಅಲ್ಲ, ಈ ಶ್ಲೋಕದ ಪ್ರಕಾರ ಇವ್ರು ಕಾರಣೋದಕ ಶಾಹಿ ವಿಷ್ಣುನೇ ತಾನೇ ಆಗ್ಬೇಕಾಗಿರೋದು. ಅದು ಶ್ಲೋಕ ಇಲ್ಲಿ ತೋರಿಸಿ, ನಾನು ಸ್ವಲ್ಪ ಕೇಳಲಿಲ್ಲ ಮಾತಾಜಿ, ನಾನು ಕೇಳಲಿಲ್ಲ. ಅದು ಸ್ವಲ್ಪ ಏನೋ ಇಲ್ಲಿ ಅಂದ್ರೆ ಆ ಪುರುಷ ಕ್ಷೀರೋದಕ ಶಾಹಿ ವಿಷ್ಣು ಅಂತ ಹೇಳಿ ಇದ್ರಲ್ಲಿ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಕೊಟ್ಟಿರೋದು ತಪ್ಪು. ಅದು ಲಯಗಳಿಗೆ ಗೊತ್ತಾಯ್ತು. ಶ್ಲೋಕ ತೋರಿಸಿ ನನಗೆ, 80ನೇ ಶ್ಲೋಕ. 80ನೇ ಶ್ಲೋಕ 80 ಶ್ಲೋಕ ತೋರಿಸಿ. ಸೃಷ್ಟಿ ಸ್ಥಿತಿ ಪ್ರಳಯಕರ್ತ, ನಾನಾ ಅವತಾರ ಕರೆ ಜಗತೇರ ಭರ್ತ. ನಾನಾ ಅವತಾರ ಮಾಡ್ತೇನೆ ಅಂತ ಕೊಟ್ಟಿದಾರಲ್ವಾ ಇವರು? ಅದೇ ಮಾತಾಡಿ ಕೊಟ್ಟಿದ್ದಾರೆ. ಬಟ್ ಇಂಗ್ಲಿಷ್ ಇದ್ರಲ್ಲಿ ಅಲ್ಲಿ ಕಾರಣೋದಕ ಶಾಹಿ ವಿಷ್ಣು ಕೊಟ್ಟಿದ್ದಾರೆ, ಇಲ್ಲಿ ಅನುವಾದದಲ್ಲಿ ಕ್ಷೀರೋದಕ ಶಾಹಿ ವಿಷ್ಣು. ನಾವು ಅಂದ್ರೆ ಇದು ಪ್ರಭುಜಿ ಎಲ್ಲ ಕೇಳ್ಕೊಂಡು ಇದನ್ನ ಕನ್ಫರ್ಮ್ ಮಾಡ್ಬೇಕು. ಸೊ ದಿಸ್ ಇಸ್ ದ ಸ್ವಲ್ಪ ಅಲ್ಲ ಮಾತಾಜಿ, ಮತ್ತೆ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕರ್ತೃವಾಗಿದ್ದಾನೆ ಅಂತೇಳಿ ಕೊಟ್ಟಿದ್ದಾರಲ್ಲ. ಅಲ್ಲ ಇಲ್ಲಿ ನೋಡಿ, ಕೃಷ್ಣ ಮಾತಾಜಿ ಇಂಗ್ಲಿಷ್ ನಲ್ಲಿ ಕಾರಣೋದಕ ಶಾಹಿ ಅಂತಿದೆ, ಇಲ್ಲಿ ಕ್ಷೀರೋದಕ ಶಾಹಿ ಅಂತ ಪ್ರಿಂಟ್ ತಪ್ಪಾಗಿದೆ, ಅಥವಾ ಟ್ರಾನ್ಸ್ಲೇಟ್ ಮಾಡುವಾಗ ತಪ್ಪು ಮಾಡಿದ್ದಾರೆ ಅಷ್ಟೇನೆ. ಕಾರಣೋದಕ ಶಾಹಿ ಕರೆಕ್ಟ್ ಮಾತಾಜಿ ಇವ್ರೆ. ಪ್ರಿಂಟ್ ಮಿಸ್ಟೇಕ್ ಅಂದ್ರೆ ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿದೆ ಅಂತ ಕಾಣುತ್ತೆ. ಅದು ಟ್ರಾನ್ಸ್ಲೇಷನ್ ಮಿಸ್ಟೇಕ್. ಇಲ್ಲಿ ಕ್ಲೀನ್ ಆಗಿ ಕೊಟ್ಟಿದ್ದಾರೆ, ಮಾತಾಜಿ ಹೇಳಿರ್ತಾರ ಕಾರಣೋದಕ ಶಾಹಿ ಅಂತ ಕೊಟ್ಟಿದ್ದಾರೆ ಅಂತಾನೆ ಇಂಗ್ಲಿಷ್. ನಾವು ಕರೆಕ್ಷನ್ ಮಾಡ್ಕೋಬೇಕು. ಮೂಲ ಬರ್ದಿರೋರು ಶೀಲ ಪ್ರಭುಪಾದರಲ್ವಾ ಇಂಗ್ಲಿಷು. ಸೊ ನಿಜವಾಗಿ ಅದು ಕಾರಣೋದಕ ಶಾಹಿ ವಿಷ್ಣುನೇ ಅದ. ಸ್ವರೂಪ ವರ್ಣನೆ ನೋಡ್ತಾ ಇದ್ರೇನು ಕಾರಣೋದಕ ಶಾಹಿ ವಿಷ್ಣುನೇ ಬರುತ್ತೆ. ಅದಕ್ಕೋಸ್ಕರ ಇನ್ನೊಂದ್ಸತಿ ಕನ್ಫರ್ಮೇಶನ್ ಕೇಳ್ದೆ. ಇಲ್ಲಿ ಮತ್ತೆ ಹಿಂದಿನ ಶ್ಲೋಕದಲ್ಲೂ ಇದೇ ತರ ಒಂಥರ ಮಿಸ್ಟೇಕ್ ಕಾಣಿಸ್ದ, ಅದಕ್ಕೋಸ್ಕರ. ಮಾತಾಜಿ ಆತರ ನಿಮಗೆ ಮಿಸ್ಟೇಕ್ ಬಂದ್ರೆ ಇಂಗ್ಲಿಷ್ ಹೋಗಿ ನೋಡಿ, ನೀವ್ ಹೇಳಿದ್ ಕರೆಕ್ಟ್ ಇಂಗ್ಲಿಷ್ ಅಲ್ಲಿ. ಯಾಕಂದ್ರೆ ಇಂಗ್ಲಿಷು ಮಾತಾಜಿ ಮೂಲವಾಗಿ ಶೀಲ ಪ್ರಭುಪಾದ ಬರ್ದಿರೋದು ಇಂಗ್ಲಿಷ್ ಅಲ್ಲಿ, ಹಾಗಾಗಿ ಇಂಗ್ಲಿಷ್ ಕರೆಕ್ಟ್ ಇರ್ತದೆ. ಆಮೇಲೆ ಅನೇಕ ತರದ ಮಿಸ್ಟೇಕ್ಗಳು ಕನ್ನಡದಲ್ಲಿ ಬಂದಿರುತ್ತೆ, ಅದು ಅನುವಾದ ಮಾತಾಜಿ. ಸೊ ಅನುವಾದ ಮಾಡುವಾಗ ಅವರು ಕೆಲವೊಮ್ಮೆ ಮಿಸ್ಟೇಕ್ ಆಗಿರುತ್ತೆ ಮಾತಾಜಿ. ಅದೇ ಮಾತಾಜಿ, ಇದು ಅದ್ ಮಿಸ್ಟೇಕ್ ಇದೆ, ಅದನ್ನ ಸರಿ ಮಾಡ್ಕೋಬೇಕಲ್ವಾ ಅನ್ನೋದಕ್ಕೆ ಇನ್ನೊಂದ್ಸತಿ ಕನ್ಫರ್ಮ್ ಮಾಡ್ಕೊಂಡೆ ನಾನು. ಓಕೆ ಮಾತಾಜಿ, ಇಂಗ್ಲಿಷ್ ಇಂದ ನಾವು ಹೋಗ್ಬೇಕು ಅಷ್ಟೇ. ಓಕೆ ಮಾತಾಜಿ 81 ಓದೋಣ, ನಿಲ್ಸೋಣ ಮಾತಾಜಿ? 58 ಆಯ್ತು, 59 ನಿಲ್ಲಿಸೋಣ, ನಾಳೆಗೆ ಕಂಟಿನ್ಯೂ ಮಾಡೋಣ. ಯಾರೋ ಒಬ್ರು ಓದ್ಲಿಲ್ಲ ಅಂತ ಹೇಳಿದ್ರಲ್ಲ ಮಾತಾಜಿ? ನಾನು ಓದಿಲ್ಲ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೀವೇ ಓದಿ ಮಾತಾಜಿ ಆ ಶ್ಲೋಕವನ್ನು. 81 ತರ್ತೇನೆ, ಓದಿ. ಹರೇ ಕೃಷ್ಣ. ಶ್ಲೋಕ 81. ಸೃಷ್ಟಿ ಹಾದಿ ನಿಮಿತೆ ಹಿ ಅಟ್ಟೆ ಭವದಾನ ತೇಯಿತ ಅಕ್ಷರೇ ಕೈಹಿ ಅವತಾರ ನಾಮ. ಓದ್ಬೇಕಾ ಮಾತಾಜಿ ಇದು? ಹೌದು. ಸೃಷ್ಟಿ ಹಾದಿ ನಿಮಿತೆ, ಸೃಷ್ಟಿ ಸ್ಥಿತಿ ಮತ್ತು ಲಯಗಳ ಕಾರಣಕ್ಕಾಗಿ, ಏಹಿ ಯಾವುದು, ಅಂಶೇರ ಅವಧಾನ ಅಂಶದ ಅಭಿವ್ಯಕ್ತಿ, ಸೇಹಿ ತ ಅದು ನಿಶ್ಚಯವಾಗಿ, ಅಂಶೇರೆ ಕಹಿ ಸ್ವಾಂಶ ವಿಸ್ತರಣೆಯನ್ನು ಕುರಿತು ನಾನು ಹೇಳುತ್ತೇನೆ. ಅವತಾರ ನಾಮ, ಅವತಾರ ಎಂಬ ಹೆಸರಿನಲ್ಲಿ ಅನುವಾದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪರಮ ಪುರುಷನ ಅಂಶವಾದ ಮಹಾಪುರುಷನು ಸೃಷ್ಟಿ ಸ್ಥಿತಿ ಮತ್ತು ಲಯಗಳ ಉದ್ದೇಶದಿಂದ ಆವಿರ್ಭವಿಸುತ್ತಾನೆ. ಇದನ್ನು ಅವತಾರ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ನೋಡಿ, ಇಲ್ಲಿ ಪುನಃ ಅದೇ ಬಂತಲ್ಲ ಮಾತಾಜಿ, ಕಾರಣೋದಕ ಶಾಹಿ ವಿಷ್ಣು. ಹೌದು ಮಾತಾಜಿ. ಅಂದ್ರೆ ಇಲ್ಲಿ ಸೃಷ್ಟಿ ಸ್ಥಿತಿ ಲಯ ಇಂತಾದ ಕಾರ್ಯನಿಮಿತ್ತವಾಗಿ ಗಮನ ಹರಿಸುವ ಭಗವಂತನ ಅಂಶವನ್ನ ಅವತಾರ ಅಂತ ಕರಿತಾ ಇದ್ದೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಯಾರಾಗ್ತಾರೆ? ಈ ಮಹಾಪುರುಷ ಅಂದ್ರೆ ಕಾರಣೋದಕ ಶಾಹಿ ವಿಷ್ಣು. ಅವನನ್ನ ಆ ಅಂಶವನ್ನ ಇಲ್ಲಿ ಅವತಾರ ಅಂತಾನೆ ಪ್ರಸಿದ್ಧ ಆಗಿದೆ, ಅವನ್ನ ಅವತಾರ ಅಂತ ಕರಿತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂಶ ಅಂದ್ರೆ ಭಗವಂತನ ಸಂಪೂರ್ಣ ಸ್ವರೂಪದಿಂದ ಒಂದು ಭಾಗ. ಪೂರ್ಣ ಅಂಶ ಅನ್ನೋದು ಯಾವ್ಯಾವ ಕೆಲಸ ಮಾಡ್ತಾರೆ? ಸೃಷ್ಟಿ ಸ್ಥಿತಿ ಲಯ ಈ 3 ಕಾರ್ಯಗಳನ್ನ ವಿಶೇಷವಾಗಿ ನಿರ್ವಹಿಸೋದಕ್ಕೆ ಈ ಅಂಶ ಬಂದಿರೋದು. ಈ ಮಹಾಪುರುಷ ಯಾರಪ್ಪ ಈ ಕೆಲಸ ಮಾಡೋವನು ಅಂದ್ರೆ ಅವನು ಕಾರಣೋದಕ ಶಾಹಿ ವಿಷ್ಣು, ಮಹಾವಿಷ್ಣು. ಅಂದ್ರೆ ಕಾರಣೋದಕ ಶಾಹಿ ವಿಷ್ಣು ಅವರು 3 ರೂಪದಲ್ಲಿ ವಿಸ್ತರಣೆ ಆಗ್ತಾರೆ. ಮಹಾವಿಷ್ಣು, ಗರ್ಭೋದಕ ಶಾಹಿ ವಿಷ್ಣು ಮತ್ತೆ ಕ್ಷೀರೋದಕ ಶಾಹಿ ವಿಷ್ಣು. ಅವತಾರ ಎಂಬ ಪದದ ಅರ್ಥ ಏನಂದ್ರೆ, ಅವತಾರ ಅಂದ್ರೆ
ಮೇಲಿಂದ ಕೆಳಗೆ ಬಂದಿರೋರು ಅಂತ. ಭಗವಂತನ ಲೋಕದಿಂದ ಕೆಳಗೆ ಇಳಿದು ಬಂದು ಈ ಕೆಲಸ ಮಾಡೋ ಸಲುವಾಗಿ ಭಗವಂತನ ಲೋಕದಿಂದ ಕೆಳಗಡೆ ಬಂದಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಎಲ್ಲ ಅವತಾರಗಳು ಕೃಷ್ಣನಿಂದನೇ ಬರುತ್ತೆ. ಆದ್ರೆ ಪ್ರತಿಯೊಂದು ಅವತಾರಕ್ಕೂ ಒಂದು ವಿಶೇಷ ಕಾರ್ಯ ಕೊಟ್ಟು ಅವ್ರನ್ನ ಸೃಷ್ಟಿ ಮಾಡಿ ಕೃಷ್ಣನೇ ಕಳಿಸಿರೋದು. ಆದ್ರೆ ಇವ್ರು ಈ ಅವತಾರದಿಂದ ಈ ಮುಂದಿನ ಅವತಾರಗಳೆಲ್ಲ ಬಂದು ಈ ಸೃಷ್ಟಿ ಸ್ಥಿತಿ ಲಯಕ್ಕೆ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಎಂಡ್ ಮಾಡಿ ಮಾತಾಜಿ. ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ 6 ತರದ ದ್ವಂದ್ವಗಳು ಹೇಳ್ತಿದೆ. ಒಂದು ನಿಮಿಷ. ಹರೇ ಕೃಷ್ಣ. 6 ತರದ ದ್ವಂದ್ವಗಳು: ಸುಖ ದುಃಖ, ಶೀತ ಉಷ್ಣ, ಮಾನ ಅಪಮಾನ, ಜಯ ಪರಾಜಯ, ರಾಗ ದ್ವೇಷ, ಕಾಮ ಕ್ರೋಧ. ಧನ್ಯವಾದಗಳು. 6 ಮೂಲ ದ್ವಂದ್ವಗಳು. ಈ ಮೂಲ ದ್ವಂದ್ವಗಳು ಎಲ್ಲರಿಗೂ ಇರ್ತವಂತೆ. ಇದು ಇಲ್ಲದೆ ಪ್ರಪಂಚ ಭೌತಿಕ ಪ್ರಪಂಚ ಆಗೋದಿಲ್ಲ. ಈ 6 ಮೂಲ ದ್ವಂದ್ವಗಳನ್ನು ಬಿಟ್ಟು ಉಳಿದ ಅನೇಕ ದ್ವಂದ್ವಗಳು ಇರುತ್ತೆ. ಸೊ ಅದನ್ನ ಇಲ್ಲಿ ಅವರು ಹೇಳಿದ್ದಾರೆ. ಈ ಭಗವಂತ ಅದೇನ್ ಹೇಳ್ತಾರೆ, ಪುರುಷ. ಸೊ ಅವರು ಈ ದ್ವಂದ್ವಗಳಿಂದ ಮುಕ್ತರಾಗಿರ್ತಾರೆ ಅಂತ. 6 ದ್ವಂದ್ವಗಳು ಇರೋದಿಲ್ಲ. ಆದ್ರೆ ಜೀವಿಗಳಿಗೆ 6 ದ್ವಂದ್ವ ಇರ್ಲೇಬೇಕಂತೆ ಈ ಭೌತಿಕ ಪ್ರಪಂಚದಲ್ಲಿ. ಮೂಲ ದ್ವಂದ್ವಗಳದ್ದು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ